ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇತ್. ನಷ್ಟಪ್ರಾಯೇಷ ಭದ್ರೇಶೋ ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಎಲ್ಲರಿಗೂ ಹರೇ ಕೃಷ್ಣ. ನಾವು ನಿನ್ನೆ ಆ 2 ಪ್ರಶ್ನೆಗೆ ಉತ್ತರವನ್ನ ಕೊಟ್ಟು, ಓಕೆ, 2 ಶ್ಲೋಕದಲ್ಲಿ. ಓಕೆ, ನಾವು ನೋಡಿ ಆಯ್ತು. 2 ಕೇಳಿದಂತ ಪ್ರಶ್ನೆ, ಸಾಮಾನ್ಯವಾಗಿ ಜನರಿಗೆ ಅತ್ಯಂತ ಶ್ರೇಯಸ್ಸು ಯಾವುದು, ಎಲ್ಲಾ ಧರ್ಮ ಗ್ರಂಥಗಳ ಸಾರ ಏನು ಅಂತ. ಅದಕ್ಕೆ ಈ 2 ಶ್ಲೋಕದಲ್ಲಿ 6 ಮತ್ತು 7ರಲ್ಲಿ ಮೊದಲ 2 ಪ್ರಶ್ನೆಗೆ ಉತ್ತರವನ್ನ ಕೊಟ್ರು. ಅದರಲ್ಲಿ ಇದೇ 2 ಶ್ಲೋಕದಲ್ಲಿ ಸವೇ ಪುಂಸಾ ಪರೋ ಧರ್ಮೋ ಯಥೋ ಭಕ್ತಿರದೋಕ್ಷಜೆ ಅಹಿತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಪರಮ ಪುರುಷನ ಪ್ರೇಮಪೂರ್ಣ ಭಕ್ತಿ ಸೇವೆಯ ನೆಲೆಗೆ ಕೊಂಡೊಯ್ಯುವ ವೃತ್ತಿಯೇ ಮಾನವರೆಲ್ಲರಿಗೂ ಪರಮ ವೃತ್ತಿ ಧರ್ಮ ಎನ್ನಿಸಿಕೊಳ್ಳುತ್ತದೆ. ಓಕೆ, ಆ ಪರಮಪುರುಷ, ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಭಕ್ತಿ ಸೇವೆಯ ನೆಲೆಗೆ ಕೊಂಡೊಯ್ಯುವ ವೃತ್ತಿಯೇ ಮಾನವರೆಲ್ಲರಿಗೂ ಪರಮ ವೃತ್ತಿ, ಅಂದರೆ ಧರ್ಮ ಎನ್ನಿಸಿಕೊಳ್ಳುತ್ತದೆ. ಅದರಿಂದಾಗಿ ಯಯಾತ್ಮ ಸುಪ್ರಸೀದತಿ, ಆತ್ಮಕ್ಕೆ ಸಂಪೂರ್ಣ ತೃಪ್ತಿ ನೀಡಬೇಕಾದಲ್ಲಿ ಅಂತಹ ಭಕ್ತಿ ಸೇವೆಯು ಬೇರೆ ಯಾವುದರಿಂದಲೂ ಪ್ರೇರಿತವಲ್ಲದ್ದು, ನಿರಂತರವಾದದ್ದು ಆಗಿರಬೇಕು. ಅಹಿತುಕಿ ಅಪ್ರತಿಹತ. ಅಹಿತುಕಿ ಅಂದ್ರೆ ಕಾರಣಾರಹಿತವಾದ, ಅಪ್ರತಿಹತ ಅಂದ್ರೆ ಯಾವುದೇ ಛೇದವಿಲ್ಲದ, ಯಾವುದರಿಂದಲೂ ಅಂದ್ರೆ ಅಂತಹ ಭಕ್ತಿ ಸೇವೆ ಬೇರೆ ಯಾವುದರಿಂದಲೂ ಪ್ರೇರಿತವಲ್ಲದ್ದು ಆಗಿರಬೇಕು ಮತ್ತು ನಿರಂತರವಾದದ್ದು ಆಗಿರಬೇಕು. ಅಂಥದ್ದು ಆತ್ಮಕ್ಕೆ ಸಂಪೂರ್ಣವಾದ ತೃಪ್ತಿಯನ್ನ ಕೊಡುತ್ತದೆ. ಯಯಾತ್ಮ ಸುಪ್ರಸೀದತಿ. ಇದರಲ್ಲಿ ಆ ಧರ್ಮದ ಬಗ್ಗೆ ತಿಳಿಸ್ತಾರೆ. ಮಾನವರಿಗೆಲ್ಲ ಶ್ರೇಷ್ಠವಾದಂತ ಧರ್ಮ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗುವುದು. ಅದು ಅವರಿಗೆ ಕಲ್ಯಾಣಕರವಾದದ್ದು, ಅವರ ಶ್ರೇಯಸ್ಸು, ಅತ್ಯಂತ ಶ್ರೇಯಸ್ಕರವಾದ. ನಂತರ ಇದನ್ನೇ ತಿಳಿಸ್ತಾರೆ. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಸು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ. ಪರಮಪುರುಷ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆ ಸಲ್ಲಿಸುವುದರಿಂದ ಜೀವಿಗಳು ಶೀಘ್ರವಾಗಿ ಕಾರಣಾರಹಿತವಾದ ಜ್ಞಾನವನ್ನು, ಈ ಸಂಸಾರದಿಂದ ವಿರಕ್ತಿಯನ್ನು ಪಡೆಯುವರು. ಭಗವಂತನಿಗೆ ಭಕ್ತಿ ಸೇವೆ ಮಾಡುವುದರಿಂದ ನಮಗೆ ಏನಾಗುತ್ತೆ? ಕಾರಣಾರಹಿತವಾದ ಜ್ಞಾನವು ಬರುತ್ತೆ. ನಂತರ ಈ ಸಂಸಾರದಲ್ಲಿ ವಿರಕ್ತಿಯು ಬರುತ್ತೆ. ಓಕೆ, ವೈರಾಗ್ಯವು ಬರುತ್ತೆ. ಜನಯತ್ ಆಸು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ. ಓಕೆ, ಅದು ಏನು? ಆಶು ಶೀಘ್ರವಾಗಿ. ಓಕೆ, ಭಗವಂತನಿಗೆ ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ. ಭಗವಂತನಿಗೆ ಭಕ್ತಿ ಸೇವೆಯನ್ನ ಮಾಡುವುದರಿಂದ ನಮಗೆ ಜ್ಞಾನವೂ ಬರುತ್ತೆ, ವೈರಾಗ್ಯವೂ ಬರುತ್ತೆ. ಓಕೆ, ಪ್ರಭುಪಾದರು ಭಾರತ ತಿಳಿಸ್ತಾರೆ, ನಮ್ಮ ಹತ್ರ ಜ್ಞಾನ ಮತ್ತೆ ವೈರಾಗ್ಯ ಇದ್ದು ಏನು ಪ್ರಯೋಜನ? ಭಕ್ತಿ ಮುಖ್ಯವಾದ. ಭಕ್ತಿ ಮಾಡಿದ್ರೆ ನಮಗೆ ಜ್ಞಾನವೂ ಬರುತ್ತೆ, ವೈರಾಗ್ಯವೂ ಬರುತ್ತೆ. ಜ್ಞಾನ ಮತ್ತು ವೈರಾಗ್ಯ ತತ್ವ ದೈವ ಸಾಕ್ಷಾತ್ಕಾರದ ಪ್ರಥಮವಾದ 2 ಅಂಶಗಳು. ಸಂಪೂರ್ಣವಾಗಿ ಆಧ್ಯಾತ್ಮಿಕ ಪ್ರಕ್ರಿಯೆಯು ಐಕ ಮತ್ತು ಆಧ್ಯಾತ್ಮಿಕದ ಪರಿಪೂರ್ಣ ಜ್ಞಾನದಲ್ಲಿ ಪರಿಣಮಿಸುತ್ತದೆ. ಐಕ ಮೋಹದಲ್ಲಿ ಅನಾಸಕ್ತಿ ಮತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ, ಇವೇ ಅಂತಹ ಪರಿಪೂರ್ಣ ಜ್ಞಾನದ ಫಲ. ಅವರಿಗೆ ಪರಿಪೂರ್ಣವಾದ ಜ್ಞಾನ ಬರುತ್ತೆ ಖಾಲಿ ಭಗವಂತನಿಗೆ ಭಕ್ತಿ ಸೇವೆಯನ್ನ ಮಾಡುವುದರಿಂದ. ಅದನ್ನೇ ಅವರು ತಿಳಿಸಿದ್ದು. ಹಾಗಾಗಿ ನಾವು ಏನೇ ಮಾಡಿದ್ರು, ನಾವು ನಿನ್ನೆ ನೋಡಿದ್ದು,
ಧರ್ಮಸ್ವನುಷ್ಠಿತಾ ಪುಂಸಾಂ ವಿಶ್ವಕ್ಷೇನ ಕಥಾಸು ಯಃ ನ ಉತ್ಪಾದಯದಿರತಿಂ ಶ್ರಮ ಏವ ಹಿ ಕೇವಲಂ. ಮಾನವರು ಸ್ವಸ್ಥಿತಿಗನುಗುಣವಾಗಿ ನಡೆಸುವ ವೃತ್ತಿ ಕಾರ್ಯಗಳ ಆಚರಣೆಯು ದೇವೋತ್ತಮ ಪುರುಷನ ಸಂದೇಶದಲ್ಲಿ ಆಸಕ್ತಿಯನ್ನು ಮೂಡಿಸದಿದ್ದರೆ ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ. ನಾವೆಲ್ಲ ಮಾಡ್ತೇವೆ ತುಂಬಾ ವೃತ್ತಿಯನ್ನ, ಅದೆಲ್ಲ ಮಾಡಿ ಅಂತ ಆಚರಣೆಯಿಂದ ನಮಗೆ ಏನು ಬರ್ಬೇಕಂದ್ರೆ ಭಗವಂತನ ಸಂದೇಶವನ್ನ ಕೇಳಿಕ್ಕೆ ಆಸಕ್ತಿ ಬರ್ಬೇಕು. ಆ ಆಸಕ್ತಿ ಹೇಗೆ ಬರ್ತೆ ಅಂತಲೂ ಇಲ್ಲಿ ಸೂತ ಗೋಸ್ವಾಮಿ ತಿಳಿಸ್ತಾರೆ. ಹೇಗೆ ಆಸಕ್ತಿ ಅಂದ್ರೆ ಭಗವಂತನ ಕಥೆಯನ್ನ ಕೇಳ್ಬೇಕು ಅಂತ ಹೇಳ್ತಾರೆ. ಓಕೆ, ಭಗವಂತನ ಬಗ್ಗೆ ಕೇಳ್ಬೇಕು, ಅದರಲ್ಲಿ ಆಸಕ್ತಿ ಹೇಗೆ ಬರ್ಬೇಕು ಅದನ್ನ ಮುಂದೆ ತಿಳಿಸ್ತಾರೆ, ನಾವು ನೋಡ್ಬೋದು. ಹಾಗಾಗಿ ನಾವು ಯಾವುದೇ ಕಾರ್ಯಗಳ ಆಚರಣೆಯು ಆ ದೇವೋತ್ತಮ ಪರಮ ಪುರುಷನ ಸಂದೇಶದಲ್ಲಿ ಆಸಕ್ತಿಯನ್ನು ಮೂಡಿಸದಿದ್ದರೆ ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ. ಶ್ರಮ ಏವ ಹಿ ಕೇವಲಂ. ನಮಗೆ ಭಗವಂತನ ವಿಷಯದಲ್ಲಿ ಕೇಳಲಿಕ್ಕೆ ಆಸಕ್ತಿ ಬರ್ಬೇಕು, ಅದನ್ನ ಇಲ್ಲಿ ತಿಳಿಸಿದರು. ನಂತರ ಇವತ್ತು ನಾವು 9ನೇ ಶ್ಲೋಕ ಓಕೆ ನೋಡ್ತೇವೆ. ಧರ್ಮಸ್ಯ ಹಿ ಅಪವರ್ಗಸ್ಯ ನಾರ್ಥೋರ್ಥಾಯ ಕಲ್ಪತೆ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಾ. ಧರ್ಮಸ್ಯ ಹಿ ಅಪವರ್ಗಸ್ಯ ನ ಅರ್ಥ ಆದಯ ಉಪಕಲ್ಪತೆ ನ ಅರ್ಥಸ್ಯ ಧರ್ಮೇಕಾಂತಸ್ಯ ಕಾಮಲಾಭಾಯ ಸ್ಮೃತಾ. ಧರ್ಮಸ್ಯ ಹಿ ಅಪವರ್ಗಸ್ಯ ನಾರ್ಥೋನರ್ಥಯೋಪಕಲ್ಪತೆ ಧರ್ಮಸ್ಯ ನಾರ್ಥಸ್ಯ ಧರ್ಮೇಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಾ. ಎಲ್ಲರೂ ಶ್ಲೋಕವನ್ನ ಹೇಳಿ, ನಾನು ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ. ಧರ್ಮಸ್ಯ ಅಪವರ್ಗಸ್ಯ ನಾರ್ಥೋರ್ಥಾಯೋಪಕಲ್ಪತೆ ನಾರ್ಥಸ್ಯ ಧರ್ಮಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ. ಧರ್ಮಸ್ಯ ಅಪವರ್ಗಸ್ಯ ನಾರ್ಥೋರ್ಥಾಯೋಪಕಲ್ಪತೆ ನಾಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ. ಧರ್ಮಸ್ಯ ಹಿ ಅಪವರ್ಗಸ್ಯ ನಾರ್ಥೋರ್ಥಾಯೋ ಕಲ್ಪತೆ ನಾರ್ಥಸ್ಯ ಧರ್ಮೇಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಾ. ಧರ್ಮಸ್ಯ ಉದ್ಯೋಗದ ಹಿ ಖಂಡಿತವಾಗಿಯೂ ಅಪವರ್ಗಸ್ಯ ಅಂತಿಮ ಮುಕ್ತಿಯ ನ ಇಲ್ಲ ಅರ್ಥ ಕೊನೆಯು ಅರ್ಥಾಯ ಹೈಕ ಲಾಭಕ್ಕಾಗಿ ಉಪಕಲ್ಪತೆ ಉದ್ದಿಷ್ಟವಾಗಿ ನ ಇಲ್ಲ ಅರ್ಥಸ್ಯ ಹೈಕ ಲಾಭದ ಧರ್ಮ ಏಕಾಂತಸ್ಯ ಅಂತಿಮ ಉದ್ಯೋಗ ಸೇವೆಯಲ್ಲಿ ನಿರತನಾದವನಿಗೆ ಕಾಮ ಇಂದ್ರಿಯ ತೃಪ್ತಿಯ ಲಾಭಯ ಪ್ರಾಪ್ತಿಗಾಗಿ ಹಿ ನಿರ್ದಿಷ್ಟವಾಗಿ ಸ್ಮೃತ ಮಹರ್ಷಿಗಳಿಂದ ವಿವರಿಸಲ್ಪಟ್ಟಿದೆ. ಅನುವಾದ: ಖಂಡಿತವಾಗಿಯೂ ಎಲ್ಲಾ ವೃತ್ತಿಯ ಕಾರ್ಯಗಳು ಇರುವುದೇ ಅಂತಿಮ ವಿಮೋಚನೆಗಾಗಿ, ಹೈಕ ಲಾಭಕ್ಕಾಗಿ ಅವುಗಳನ್ನು ಎಂದೂ ಆಚರಿಸಬಾರದು. ಅಲ್ಲದೆ ಋಷಿಗಳ ಪ್ರಕಾರ ಅಂತಿಮ ವೃತ್ತಿಯ ಸೇವೆಯಲ್ಲಿ ತೊಡಗಿದವನು ಹೈಕ ಲಾಭವನ್ನು ಇಂದ್ರಿಯ ತುಷ್ಟಿಗಾಗಿ ಎಂದೂ ಬಳಸಬಾರದು. ಓಕೆ ನೋಡಿ, ಎಲ್ಲವನ್ನ ತಿಳಿಸಿದ್ದಾರೆ. ಖಂಡಿತವಾಗಿಯೂ ಎಲ್ಲಾ ವೃತ್ತಿ ಕಾರ್ಯಗಳು ಇರುವುದೇ ಅಂತಿಮ ವಿಮೋಚನೆಗಾಗಿ, ಬಂಧನದಿಂದ ಬಿಡುಗಡೆ ಆಗ್ಲಿಕ್ಕೆ ಎಲ್ಲಾ ವೃತ್ತಿಗಳು ಇರುವುದು, ವೃತ್ತಿ ಕಾರ್ಯಗಳು ಇರುವುದೇ ಅಂತಿಮ ವಿಮೋಚನೆಗಾಗಿ, ಹೈಕ ಲಾಭಕ್ಕಾಗಿ ಅವುಗಳನ್ನು ಎಂದೂ ಆಚರಿಸಬಾರದು. ನಾವು ಧರ್ಮವನ್ನ ಭೌತಿಕ ಇದನ್ನ ಪ್ರಾಪ್ತಿ ಮಾಡಲಿಕ್ಕೆ ಯಾವತ್ತೂ ಬಳಸಬಾರ್ದು. ಅಲ್ಲದೆ ಸುತ ಗೋಸ್ವಾಮಿ ತಿಳಿಸ್ತಾ ಇದ್ದಾರೆ, ಅಲ್ಲದೆ ಋಷಿಗಳ ಪ್ರಕಾರ ಅಂತಿಮ ವೃತ್ತಿಯ ಸೇವೆಯಲ್ಲಿ ತೊಡಗಿದವನು ಅಂತಿಮ ವೃತ್ತಿಯ ಅಂದ್ರೆ ಯಾವುದು ಶ್ರೇಷ್ಠವಾದಂತ ಧರ್ಮ, ಭಗವಂತನ ಸೇವೆ ಮಾಡಿದ್ದು. ಸವೇ ಪುಂಸ ಪರೋ ಧರ್ಮ, ಅದೇ ಪರಮ ಶ್ರೇಷ್ಠವಾದ ಧರ್ಮ.
ಜನರಿಗೆ. ಹೈಕ ಲಾಭವನ್ನು ಇಂದ್ರಿಯ ತುಷ್ಟಿಗಾಗಿ ಎಂದೂ ಬಳಸಬಾರದು. ಹೈಕ ಲಾಭವನ್ನು ಸಹ ನಾವು ಇಂದ್ರಿಯ ತೃಪ್ತಿಗಾಗಿ ಬಳಸಬಾರದು. ಅದನ್ನ ಪ್ರಭುಪಾದರು ಭಾವಾರ್ಥದಲ್ಲಿ ವಿವರಿಸ್ತಾರೆ. ಯಾರಾದ್ರೂ ಭಾವಾರ್ಥವನ್ನ ಓದಿ, ನಾನು ಅನ್ಮ್ಯೂಟ್ ಮಾಡ್ತೇನೆ. ಪ್ರೇರಣಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಪರಿಪೂರ್ಣ ಜ್ಞಾನ ಮತ್ತು ಐಹಿಕ ಅಸ್ತಿತ್ವದಲ್ಲಿ ಅನಾಸಕ್ತಿಗಳು ಶುದ್ಧವಾದ ಭಕ್ತಿ ಸೇವೆಯನ್ನು ತಾವಾಗಿ ಅನುಸರಿಸಿಕೊಂಡು ಬರುತ್ತವೆ ಎಂದು ತಾವು ಆಗಲೇ ಚರ್ಚಿಸಿದ್ದೇವೆ. ಆದರೆ ಐಹಿಕ ಲಾಭವೇ ಧಾರ್ಮಿಕ ಕಾರ್ಯಗಳನ್ನು ಒಳಗೊಂಡಂತೆ ಎಲ್ಲಾ ರೀತಿಯ ವಿಭಿನ್ನ ವೃತ್ತಿ ಸೇವೆಗಳ ಉದ್ದೇಶ ಎಂದು ಹಲವರು ಭಾವಿಸಿದ್ದಾರೆ. ಧಾರ್ಮಿಕ ಅಥವಾ ಇತರ ವೃತ್ತಿಗಳ ಆಚರಣೆಯ ಮೂಲಕ ಒಂದಿಲ್ಲೊಂದು ಐಹಿಕ ಲಾಭವನ್ನು ಪಡೆಯಬೇಕು ಎಂಬುದು ಸರ್ವಸಾಧಾರಣ ಪ್ರವೃತ್ತಿಯಾಗಿದೆ. ಇದಕ್ಕೆ ಜಗತ್ತಿನ ಯಾವುದೇ ಭಾಗದ ಯಾವುದೇ ಜನ ಹೊರತಲ್ಲ. ವೈದಿಕ ಸಾಹಿತ್ಯ ಕೂಡ ಎಲ್ಲಾ ರೀತಿಯ ಧಾರ್ಮಿಕ ಆಚರಣೆಗಳಿಗೆ ಐಹಿಕ ಲಾಭದ ಆಮಿಷವನ್ನೊಡ್ಡಿದೆ. ಹೆಚ್ಚಿನ ಜನ ಅಂತಹ ಆಮಿಷ ಅಥವಾ ಧಾರ್ಮಿಕ ವರಪ್ರಸಾದಗಳ ಒಳಗಾಗಿದ್ದಾರೆ. ಧಾರ್ಮಿಕ ಜನರೆಂದರೆ ಹೇಳಿಕೊಳ್ಳುವವರು ಯಾಕೆ ಅಂತ ಐಹಿಕ ಲಾಭಗಳ ಆಮಿಷಕ್ಕೆ ಸಿಲುಕಿದ್ದಾರೆ. ಏಕೆಂದರೆ ಐಹಿಕ ಲಾಭವು ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ದರಿಂದ ಇಂದ್ರಿಯ ತೃಪ್ತಿ ಲಭಿಸುತ್ತದೆ. ಹೀಗೆ ಹುಸಿ ಧಾರ್ಮಿಕತೆಯು ಲೌಕಿಕ ಲಾಭಗಳನ್ನು ಈ ಮೂಲಕ ಇಂದ್ರಿಯ ಸಂತೃಪ್ತಿಯನ್ನು ಒಳಗೊಳ್ಳುತ್ತದೆ. ಇದು ಕರ್ಮಾಚರಣೆಯ ಚಕ್ರ. ಸದಾ ಕರ್ತವ್ಯ ನಿರತರಾದ ಎಲ್ಲಾ ಬಗೆಯ ಜನರಿಗೆ ಇಂದ್ರಿಯ ತುಷ್ಟಿಯ ಸರ್ವಸಾಧಾರಣ ಮಾರ್ಗವಾಗಿದೆ. ಆದರೆ ಅದನ್ನು ಪ್ರಕೃತ ಶ್ಲೋಕ ಅಲ್ಲಗಳೆದಿದೆ. ಸೂತ ಮುನಿಯ ಶ್ರೀಮದ್ ಭಾಗವತದ ಅಭಿಪ್ರಾಯದ ಮೇರೆಗೆ ಇದನ್ನು ನಿರೂಪಿಸಿದ್ದಾರೆ. ಹರೇ ಕೃಷ್ಣ. ಥ್ಯಾಂಕ್ ಯು. ಚಂದ್ರಕಲಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಚಂದ್ರಕಲಾ ಮಾತಾಜಿ, ಹರೇ ಕೃಷ್ಣ. ಎಲ್ಲಿಂದ ಓದ್ಬೇಕು? ಒಂದು ಚಿಕ್ಕ ಪ್ಯಾರಾಗ್ರಾಫ್ ಒಂದು ಮಾತಾಜಿ. ಆಯ್ತು ಪ್ರಭುಜಿ. ಐಹಿಕ ಲಾಭದ ಒಂದೇ ಉದ್ದೇಶದಿಂದ ಯಾರು ಯಾವುದೇ ವೃತ್ತಿ ಸೇವೆಯಲ್ಲಿ ತೊಡಗಲು ಬಾರದು. ಐಹಿಕ ಲಾಭವನ್ನು ಇಂದ್ರಿಯ ತೃಪ್ತಿಗಾಗಿ ಬಳಸಲು ಬಾರದು. ಹಾಗಾದರೆ ಐಹಿಕ ಲಾಭವನ್ನು ಹೇಗೆ ಬಳಸಬೇಕು ಎಂಬುದನ್ನು ಈ ಮುಂದೆ ವಿವರಿಸಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಥ್ಯಾಂಕ್ ಯು ಮಾತಾಜಿ. ಇದಕ್ಕೆ 2 ಪ್ಯಾರಾಗ್ರಾಫ್ನ ಭಾವಾರ್ಥವನ್ನ ಪ್ರಭುಪಾದರು ಕೊಡ್ತಾರೆ. ಇಲ್ಲಿ ತಿಳಿಸುವಂತದ್ದು ಈ ಶ್ಲೋಕದಲ್ಲಿ ಧರ್ಮಸ್ಯ ಅಪವರ್ಗಸ್ಯ, ಖಂಡಿತವಾಗಿಯೂ ಎಲ್ಲಾ ವೃತ್ತಿಯ ಕಾರ್ಯಗಳು ಇರುವುದೇ ಅಂತಿಮ ವಿಮೋಚನೆಗಾಗಿ. ವಿಮೋಚನೆ ಅಂದ್ರೆ ಬಿಡುಗಡೆ, ಮೋಕ್ಷ, ಅಂತಿಮ ವಿಮೋಚನೆ. ಹೈಕ ಲಾಭಕ್ಕಾಗಿ ಅವುಗಳನ್ನು ಎಂದೂ ಆಚರಿಸಬಾರದು. ಭೌತಿಕ ಪ್ರಾಪ್ತಿಗೋಸ್ಕರ ಕೆಲವರು ಮಾಡ್ತಾರೆ, ಓಕೆ, ಹಾಗೆ ಮಾಡಬಾರ್ದು, ಆಚರಿಸಬಾರದು. ಬೇರೆ ಭೌತಿಕ ಇಚ್ಛೆಯನ್ನ ಇಟ್ಕೊಂಡು, ಓಕೆ, ಅದನ್ನ ನಾವು ಆಧ್ಯಾತ್ಮಿಕ ಇದಕ್ಕೋಸ್ಕರ ಪ್ರಗತಿಗೋಸ್ಕರವೇ ಮಾಡ್ಬೇಕು. ಅಲ್ಲದೆ ಋಷಿಗಳ ಪ್ರಕಾರ ಅಂತಿಮ ವೃತ್ತಿಯ ಸೇವೆಯಲ್ಲಿ ತೊಡಗಿದವನು ಹೈಕ ಲಾಭವನ್ನು ಇಂದ್ರಿಯ ತುಷ್ಟಿಗಾಗಿ ಎಂದೂ ಬಳಸಬಾರದು. ಇದು ಋಷಿಗಳ ಪ್ರಕಾರ ಸೂತ ಗೋಸ್ವಾಮಿ ತಿಳಿಸ್ತಾರೆ. ಅದನ್ನ ಈ ಭಾವಾರ್ಥದಲ್ಲಿ ಪ್ರಭುಪಾದರು ವಿವರಿಸ್ತಾರೆ. ಪರಿಪೂರ್ಣ ಜ್ಞಾನ ಮತ್ತು ಹೈಕ ಅಸ್ತಿತ್ವದಲ್ಲಿ ಅನಾಸಕ್ತಿಗಳು ಶುದ್ಧವಾದ ಭಕ್ತಿ ಸೇವೆಯನ್ನು ತಾವಾಗಿ ಆಚರಿಸಿಕೊಂಡು ಬರುತ್ತವೆ ಎಂದು ನಾವು ಆಗಲೇ ಚರ್ಚಿಸಿದ್ದೇವೆ. ಓಕೆ, ಆಯಿತು. ಪೂರ್ಣ ಜ್ಞಾನ ಅಂದ್ರೆ ವಾಸುದೇವೇ ಭಗವತಿ, ಅದನ್ನ ಪ್ರಭುಪಾದ ಇಲ್ಲಿ ತಿಳಿಸ್ತಾರೆ. ಭಗವಂತನಿಗೆ ಭಕ್ತಿ ಸೇವೆಯನ್ನ ಮಾಡುವುದರಿಂದ ನಮಗೆ ಏನಾಗುತ್ತೆ? ಜ್ಞಾನವು ಬರುತ್ತೆ. ಪರಿಪೂರ್ಣವಾದ ಜ್ಞಾನ, ಅನಾಸಕ್ತಿ. ಓಕೆ, ಇದರಿಂದ ಭೌತಿಕ ಇದರಿಂದ ವೈರಾಗ್ಯ ಬರುತ್ತೆ. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ ಆಸು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ. ಪರಿಪೂರ್ಣ ಜ್ಞಾನ ಮತ್ತು ಹೈಕ ಅಸ್ತಿತ್ವದಲ್ಲಿ ಅನಾಸಕ್ತಿಗಳು ಶುದ್ಧವಾದ ಭಕ್ತಿ ಸೇವೆಯನ್ನು ತಾವಾಗಿ ಆಚರಿಸಿಕೊಂಡು ಬರುತ್ತದೆ ಎಂದು ನಾವು ಆಗಲೇ ಚರ್ಚಿಸಿದ್ದೇವೆ. ಇದಕ್ಕಿಂತ ಮುಂಚೆ ಚರ್ಚಿಸಿದ್ದೇವೆ. ಆದರೆ ಹೈಕ ಲಾಭವೇ ಧಾರ್ಮಿಕ ಕಾರ್ಯಗಳನ್ನು ಒಳಗೊಂಡಂತೆ ಎಲ್ಲಾ ರೀತಿಯ ವಿಭಿನ್ನ ವೃತ್ತಿ ಸೇವೆಗಳ ಉದ್ದೇಶ ಎಂದು ಹಲವರು ಭಾವಿಸಿದ್ದಾರೆ. ಕೆಲವರು ಹೇಗೆ? ಆದರೆ
ಹೈಕಲಾಭವೇ ಧಾರ್ಮಿಕ ಕಾರ್ಯಗಳನ್ನು ಒಳಗೊಂಡಂತೆ ಎಲ್ಲಾ ರೀತಿಯ ವಿಭಿನ್ನ ವೃತ್ತಿ ಸೇವೆಗಳ ಉದ್ದೇಶ ಎಂದು ಹಲವರು ಭಾವಿಸಿದ್ದಾರೆ. ಅಂದ್ರೆ ಬೇರೆ ಬೇರೆ ಎಲ್ಲ ಸೇವೆ ಇರುವುದು ಅದರ ಉದ್ದೇಶ ಇಲ್ಲ, ಅದನ್ನು ಇಲ್ಲಿ ತಿಳಿಸ್ತಾರೆ. ಧಾರ್ಮಿಕ ಅಥವಾ ಇತರ ವೃತ್ತಿಗಳ, ಇದನ್ನು ಇಲ್ಲಿ ವಿವರಿಸ್ತಾರೆ. ಧಾರ್ಮಿಕ ಅಥವಾ ಇತರ ವೃತ್ತಿಗಳ ಆಚರಣೆ ಮೂಲಕ ಒಂದಿಲ್ಲೊಂದು ಐಕ ಲಾಭವನ್ನು ಪಡೆಯಬೇಕು ಎಂಬುದು ಸರ್ವಸಾಧಾರಣ ವೃತ್ತಿಯಾಗಿದೆ. ಧಾರ್ಮಿಕ ಅಥವಾ ಇತರ ವೃತ್ತಿಗಳ ಆಚರಣೆಯ ಮೂಲಕ ಒಂದಿಲ್ಲೊಂದು ಐಕ ಲಾಭವನ್ನು ಪಡೆಯಬೇಕು ಎಂಬುದು ಸರ್ವಸಾಧಾರಣ ವೃತ್ತಿಯಾಗಿದೆ. ಇದಕ್ಕೆ ಜಗತ್ತಿನ ಯಾವುದೇ ಭಾಗದ ಯಾವುದೇ ಜನ ಹೊರತಲ್ಲ. ಇದಕ್ಕೆ ಜಗತ್ತಿನ ಯಾವುದೇ ಭಾಗದ ಯಾವುದೇ ಜನ ಹೊರತಲ್ಲ. ವೈದಿಕ ಸಾಹಿತ್ಯ ಕೂಡ ಎಲ್ಲಾ ರೀತಿಯ ಧಾರ್ಮಿಕ ಆಚರಣೆಗಳಿಗೆ ಐಕ ಲಾಭದ ಅಂಶವನ್ನೊಡ್ಡಿದೆ. ವೈದಿಕ ಸಾಹಿತ್ಯವು ಕೂಡ ಎಲ್ಲಾ ರೀತಿಯ ಧಾರ್ಮಿಕ ಆಚರಣೆಗಳಿಗೆ ಐಕ ಲಾಭದ ಅಂಶವನ್ನೊಡ್ಡಿದೆ. ಹೆಚ್ಚಿನ ಜನ ಅಂತ ಅಂಶಗಳ ಅಥವಾ ಧಾರ್ಮಿಕ ವರಪ್ರಸಾದಗಳ ಸೆಳೆತಕ್ಕೊಳಗಾಗಿದ್ದಾರೆ. ಧಾರ್ಮಿಕ ಜನರೆಂದು ಹೇಳಿಕೊಳ್ಳುವವರು ಯಾಕೆ ಅಂತಹ ಐಕ ಲಾಭಗಳ ಅಂಶಕ್ಕೆ ಸಿಲುಕಿದ್ದಾರೆ? ಯಾಕೆ ಅಂತ ಅದನ್ನ ಪ್ರಭುಪಾದಲ್ಲಿ ತಿಳಿಸ್ತಾರೆ. ಯಾಕೆಂದರೆ ಐಕ ಲಾಭವು ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅದಕ್ಕೋಸ್ಕರ ಅವರು ಅದನ್ನ ಇದು ಮಾಡ್ತಾರೆ, ಅದನ್ನ ತಿಳಿಸ್ತಾರೆ. ನೋಡಿ, ಧಾರ್ಮಿಕ ಜನರೆಂದು ಹೇಳಿಕೊಳ್ಳುವವರು ಯಾಕೆ ಅಂತಹ ಐಕ ಲಾಭಗಳ ಅಂಶಕ್ಕೆ ಸಿಲುಕಿದ್ದಾರೆ? ಅವರು ಇದಕ್ಕೆ ಯಾಕೆ ಬಿದ್ದಿದ್ದಾರೆ ಅಂಶಕ್ಕೆ? ಯಾಕೆಂದರೆ ಐಕ ಲಾಭವು ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಸಹಾಯ ಮಾಡುತ್ತಾರೆ. ಓಕೆ, ಅವರು ಕೆಲವು ದೇವಿ ದೇವತೆ ಎಲ್ಲ ಹೋಗಿ ಬೇಡ್ತಾರೆ, ಯಾಕಂದ್ರೆ ಅವರಿಗೆ ಐಕ ಲಾಭ ಬೇಕು, ಅದಕ್ಕೋಸ್ಕರ ಅವರು ಹೋಗುವಂಥದ್ದು. ಆದ್ದರಿಂದಾಗಿ ಇಂದ್ರಿಯ ತೃಪ್ತಿ ಲಭಿಸುತ್ತದೆ, ಅವರಿಗೆ ಇಂದ್ರಿಯ ತೃಪ್ತಿ ಲಭಿಸುತ್ತದೆ. ಹೀಗೆ ಹುಸಿ ಧಾರ್ಮಿಕತೆಯು ಲೌಕಿಕ ಲಾಭಗಳನ್ನು ಆ ಮೂಲಕ ಇಂದ್ರಿಯ ಸಂತೃಪ್ತಿಯನ್ನು ಒಳಗೊಳ್ಳುತ್ತದೆ. ಇದು ಕರ್ಮಾಚರಣೆಯ ಚಕ್ರ. ಅವರು ಬಂಧನದಲ್ಲಿ ಸಿಕ್ಕಿ ಬೀಳ್ತಾರೆ. ಸದಾ ಕರ್ತವ್ಯ ನಿರತನಾದ ಎಲ್ಲಾ ಬಗೆಯ ಜನರಿಗೆ ಇಂದ್ರಿಯ ತುಷ್ಟಿಯೇ ಸರ್ವಸಾಧಾರಣ ಮಾರ್ಗವಾಗಿದೆ. ಸದಾ ಕರ್ತವ್ಯ ನಿರತರಾದ ಎಲ್ಲಾ ಬಗೆಯ ಜನರಿಗೆ ಇಂದ್ರಿಯ ತುಷ್ಟಿಯೇ ಸರ್ವಸಾಧಾರಣ ಮಾರ್ಗವಾಗಿದೆ. ಆದರೆ ಅದನ್ನು ಪ್ರಕೃತ ಶ್ಲೋಕ ಅಲ್ಲಗಳೆದಿದೆ. ಸೂತ ಮುನಿ ಶ್ರೀಮದ್ ಭಾಗವತದ ಅಭಿಪ್ರಾಯದ ಮೇರೆಗೆ ಇದನ್ನು ನಿರೂಪಿಸಿದ್ದಾರೆ. ಓಕೆ, ಅದನ್ನೇ ಇಲ್ಲಿ ಅವರು ತಿಳಿಸುವಂಥದ್ದು. ಅದನ್ನೇ ಪ್ರಭುಪಾದ ಆ ಅನುವಾದವನ್ನೇ ಇಲ್ಲಿ ವಿವರಿಸ್ತಾರೆ. ಐಕ ಲಾಭದ ಒಂದೇ ಉದ್ದೇಶದಿಂದ ಯಾರು ಯಾವುದೇ ವೃತ್ತಿ ಸೇವೆಯಲ್ಲಿ ತೊಡಗಲೂಬಾರದು. ಓಕೆ, ನಾವು ಐಕ ಲಾಭಕ್ಕಾಗಿ ಯಾವುದೇ ವೃತ್ತಿ ಸೇವೆಯಲ್ಲಿ ತೊಡಗಬಾರದು. ಐಕ ಲಾಭವನ್ನು ಇಂದ್ರಿಯ ತುಷ್ಟಿಗಾಗಿ ಬಳಸಲೂಬಾರದು, ಅದರಲ್ಲಿ ತೊಡಗಲೂಬಾರದು. ಐಕ ವೃತ್ತಿಗಾಗಿ, ಐಕ ಲಾಭಕ್ಕಾಗಿ ಅದನ್ನು ಇಂದ್ರಿಯ ತುಷ್ಟಿಗಾಗಿ ಬಳಸಲೂಬಾರದು. ಹಾಗಾದರೆ ಐಕ ಲಾಭವನ್ನು ಹೇಗೆ ಬಳಸಬೇಕು ಎಂಬುದನ್ನು ಈ ಮುಂದೆ ವಿವರಿಸಿ 10ನೇ ಶ್ಲೋಕದಲ್ಲಿ ಇದನ್ನ ತಿಳಿಸ್ತಾರೆ. ಓಕೆ, ಈ ಶ್ಲೋಕದಲ್ಲಿ ತಿಳಿಸಿದಂಥದ್ದು ಖಂಡಿತವಾಗಿ ಎಲ್ಲಾ ವೃತ್ತಿ ಕಾರ್ಯಗಳು ಇರುವುದೇ ಅಂತಿಮ ವಿಮೋಚನೆಗಾಗಿ. ಓಕೆ, ಅಂತಿಮವಾದ ವಿಮೋಚನೆಗಾಗಿ. ಐಕ ಲಾಭಕ್ಕಾಗಿ ಅವುಗಳನ್ನು ಎಂದೂ ಆಚರಿಸಲೂಬಾರದು. ಐಕ ಲಾಭವನ್ನು ಇಂದ್ರಿಯ ತುಷ್ಟಿಗಾಗಿ ಎಂದೂ ಬಳಸಲೂಬಾರದು. ನೋಡಿ, ಇಲ್ಲಿ ತಿಳಿಸ್ತಾರೆ, ಐಕ ಲಾಭಕ್ಕಾಗಿ ಅವುಗಳನ್ನು ಎಂದೂ ಆಚರಿಸಬಾರದು, ಐಕ ಲಾಭವನ್ನು ಇಂದ್ರಿಯ ತುಷ್ಟಿಗಾಗಿ ಬಳಸಲೂಬಾರದು. ಅದನ್ನ ಪ್ರಭುಪಾದ ಇಲ್ಲಿ ಲಾಸ್ಟ್ ತಿಳಿಸ್ತಾರೆ. ಐಕ ಲಾಭದ ಒಂದೇ ಉದ್ದೇಶದಿಂದ ಯಾರು ಯಾವುದೇ ವೃತ್ತಿ ಸೇವೆಯಲ್ಲಿ ತೊಡಗಲೂಬಾರದು, ಐಕ ಲಾಭವನ್ನು ಇಂದ್ರಿಯ ತುಷ್ಟಿಗಾಗಿ ಬಳಸಲೂಬಾರದು. ಹಾಗಾದರೆ ಐಕ ಲಾಭವನ್ನು ಹೇಗೆ ಬಳಸಬೇಕು ಎಂಬುದನ್ನು ಈ ಮುಂದೆ ವಿವರಿಸಿದ 10ನೆಯ ಶ್ಲೋಕದಲ್ಲಿ ಇದನ್ನ ವಿವರಿಸಿದ್ದಾರೆ. ಅದನ್ನೇ ಪ್ರಭುಪಾದ ಇಲ್ಲಿ ತಿಳಿಸುವಂಥದ್ದು. ಈ ಶ್ಲೋಕದಲ್ಲಿ ತಿಳಿಸ್ತಾರೆ, ಕಾಮಸ್ಯ ನೇಂದ್ರಿಯ ಪ್ರೀತಿರ್ಲಾಭೋ ಜೀವೇತ ಯಾವತ ಜೀವಸ್ಯ ತತ್ವ ಜಿಜ್ಞಾಸಾ ನಾರ್ಥೋ ಯಶ್ಚೇಹ ಕರ್ಮಭಿ. ಕಾಮಸ್ಯ ನೇಂದ್ರಿಯ ಪ್ರೀತಿರ್ಲಾಭೋ ಜೀವೇತ ಯಾವತ ಜೀವಸ್ಯ ತತ್ವ ಜಿಜ್ಞಾಸಾ ನಾರ್ಥೋ ಯಶ್ಚೇಹ ಕರ್ಮಭಿ.
ಶ್ಲೋಕವನ್ನ ಎಲ್ಲರೂ ಹೇಳಿ, ನಾನು ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ. ಕಾಮಸ್ಯ ನೇಂದ್ರಿಯಾ ಪ್ರೀತಿರ್ಲಾಭೋ ಜೀವೇಂದ್ರಿಯಾವತಾ ಜೀವಸ್ಯ ತತ್ವಜಿಜ್ಞಾಸಾ ನಾರ್ಥೋ ಯಶಃ ಕಾಮಸ್ಯೇಂದ್ರಿಯಾ ಪ್ರೀತಿರ್ಲಾಭೋ ಜೀವೇಂದ್ರಿಯಾವತಾ ಜೀವಸ್ಯ ತತ್ವಜಿಜ್ಞಾಸಾ ಕಾಮಸ್ಯ ನೇಂದ್ರಿಯರ್ಪೀತಿರ್ಲಾಭೋ ಜೀವೇತ ಯಾವತಾ ಜೀವಸ್ಯ ತತ್ವ ಜಿಜ್ಞಾಸಾ ನಾರ್ಥೋ ಯಶ್ಚೇಹ ಕರ್ಮಭಿ. ಕಾಮಸ್ಯ ಆಸೆಗಳ, ನ ಇಲ್ಲ, ಇಂದ್ರಿಯ ಇಂದ್ರಿಯಗಳು, ಪ್ರೀತಿ ತೃಪ್ತಿಯು, ಲಾಭ ಲಾಭವು, ಜೀವೇತ ಸ್ವರಕ್ಷಣೆಯು, ಯಾವತ ಎಷ್ಟಾಗುವುದೋ ಅಷ್ಟು, ಜೀವಸ್ಯ ಜೀವಿಯ, ತತ್ವ ಪರಮಸತ್ಯದ, ಜಿಜ್ಞಾಸ ಜಿಜ್ಞಾಸೆಯು, ನ ಇಲ್ಲ, ಅರ್ಥ ಗುರಿಯು, ಯಾಚ ಇಹ ಇನ್ನು ಬೇರೆ ಯಾವುದೇ, ಕರ್ಮಭಿ ಉದ್ಯೋಗ ಕ್ರಿಯೆಗಳಿಂದ. ಅನುವಾದ: ಬದುಕಿನ ಆಸೆಗಳು ಇಂದ್ರಿಯ ತುಷ್ಟಿಯತ್ತ ಪ್ರಚೋದಿತವಾಗಬಾರದು. ಪರಮ ಸತ್ಯದ ಜಿಜ್ಞಾಸೆಯೇ ಮಾನವನ ಬದುಕಿನ ಪರಮೋದ್ದೇಶವಾದ್ದರಿಂದ ಆರೋಗ್ಯಪೂರ್ಣ ಬದುಕನ್ನು ಅಥವಾ ಆತ್ಮರಕ್ಷಣೆಯನ್ನು ಮಾತ್ರ ಬಯಸಬೇಕು. ಅದಲ್ಲದೆ ಬೇರೆ ಯಾವುದು ನಮ್ಮ ಕೆಲಸದ ಗುರಿ ಆಗಬಾರದು. ಓಕೆ, ನೋಡಿ ಇಲ್ಲಿ ತಿಳಿಸ್ತೇನೆ, ಇದರ ಕಂಟಿನ್ಯೂಯೇಷನ್. ಓಕೆ, ಪ್ರಭುಪಾದ ಇಲ್ಲೇ ಹೇಳ್ತಾರೆ, ಹೈಕ ಲಾಭದ ಒಂದೇ ಉದ್ದೇಶದಿಂದ ಯಾರೂ ಯಾವುದೇ ವೃತ್ತಿ ಸೇವೆಯಲ್ಲಿ ತೊಡಗಬಾರದು. ಹೈಕ ಲಾಭದ ಒಂದೇ ಉದ್ದೇಶ, ಎಲ್ಲರೂ ಹೆಚ್ಚಿನವರು ಹೈಕ ಲಾಭಕ್ಕೋಸ್ಕರಲೇ ವೃತ್ತಿಯಲ್ಲಿ ತೊಡಗುವಂತದ್ದು. ಅವರು ಆ ಒಂದೇ ಉದ್ದೇಶದಿಂದ ಯಾರು ಯಾವುದೇ ವೃತ್ತಿ ಸೇವೆಯಲ್ಲಿ ತೊಡಗಬಾರದು. ಹೈಕ ಲಾಭವನ್ನು, ಅವರು ಹೈಕ ಲಾಭ ಗಳಿಸಿದ ನಂತರವೂ ಅದನ್ನು ಇಂದ್ರಿಯ ತುಷ್ಟಿಗಾಗಿ ಬಳಸಲು ಬಾರದು. ಬದುಕಿನ ಆಸೆಗಳು ಇಂದ್ರಿಯ ತುಷ್ಟಿಯತ್ತ ಪ್ರಚೋದಿತವಾಗಬಾರದು. ಓಕೆ, ಅದು ಅದರ ಕಡೆಗೆ ಪ್ರಚೋದಿತ ಆಗಬಾರದು. ಎಲ್ಲಿ ಪ್ರಚೋದಿತ ಆಗ್ಬೇಕು? ಪರಮ ಸತ್ಯದ ಜಿಜ್ಞಾಸೆ. ಜೀವಸ್ಯ ತತ್ವ ಜಿಜ್ಞಾಸ, ಜೀವಸ್ಯ ತತ್ವ ಜಿಜ್ಞಾಸ ಅವರ ಇದು ಪರಮ ಸತ್ಯದ ಜಿಜ್ಞಾಸೆಯೇ ಮಾನವನ ಬದುಕಿನ ಪರಮೋದ್ದೇಶವಾದದಿಂದ. ಓಕೆ, ಈ ವೇದಾಂತ ಸೂತ್ರ ಮೊದಲೇ ತಿಳಿಸ್ತಾರೆ, ಮನುಷ್ಯ ಅಥತೋ ಬ್ರಹ್ಮ ಜಿಜ್ಞಾಸ. ಮನುಷ್ಯ ಜನ್ಮ ಇರುವುದೇ ಯಾವುದಕ್ಕೋಸ್ಕರ ಅಂತ ವೇದಾಂತ ಸೂತ್ರದ ಮೊದಲ ಶ್ಲೋಕ. ಅಥತೋ ಬ್ರಹ್ಮ ಜಿಜ್ಞಾಸ, ಯಾವುದಕ್ಕೋಸ್ಕರ ನಾವು ಜಿಜ್ಞಾಸ? ಅಥತೋ ಅಂದ್ರೆ ಈಗ, ಅಥತೋ ಬ್ರಹ್ಮ, ಈಗ ಅಂದ್ರೆ ನಾವು ಮನುಷ್ಯ ಜನ್ಮದಲ್ಲಿ ಇದ್ದೇವೆ. ಬ್ರಹ್ಮ ಅಂದ್ರೆ ಅಧ್ಯಾತ್ಮ, ಜಿಜ್ಞಾಸ ಅಧ್ಯಾತ್ಮದ ವಿಷಯದ ಬಗ್ಗೆ ನಾವು ಜಿಜ್ಞಾಸೆಯನ್ನ ಮಾಡ್ಬೇಕಂತೆ. ಅದಕ್ಕೆ ಇಲ್ಲೇ ಮೊದಲೇ ತಿಳಿಸ್ತಾರೆ, ಜೀವಸ್ಯ ತತ್ವ ಜಿಜ್ಞಾಸ ಅಥತೋ ಬ್ರಹ್ಮ ಜಿಜ್ಞಾಸ. ತತ್ವ ಅಂದ್ರೆ ಪರಮ ಸತ್ಯದ, ಜಿಜ್ಞಾಸ ಜಿಜ್ಞಾಸೆ ಎನ್ಕ್ವೈರಿ, ಜಿಜ್ಞಾಸೆ ಮಾಡುವಂಥದ್ದು. ಪರಮ ಸತ್ಯದ ಜಿಜ್ಞಾಸೆಯೇ ಮಾನವನ ಬದುಕಿನ ಪರಮೋದ್ದೇಶವಾದ್ದರಿಂದ, ಉದ್ದೇಶವೇನು? ಅಥತೋ ಬ್ರಹ್ಮ ಜಿಜ್ಞಾಸ, ವೇದಾಂತ ಸೂತ್ರ. ಇದನ್ನ ಆಚಾರ್ಯ ತಿಳಿಸ್ತಾರೆ. ಆರೋಗ್ಯಪೂರ್ಣ ಬದುಕನ್ನು, ಅಥವಾ ನಾವು ಯಾವುದನ್ನ ಬಯಸ್ಬೇಕು? ಆರೋಗ್ಯಪೂರ್ಣವಾದ ಬದುಕನ್ನು ಅಥವಾ ಆತ್ಮರಕ್ಷೆಯನ್ನು ಮಾತ್ರ ಬಯಸಬೇಕು. ಅದಲ್ಲದೆ ಬೇರೆ ಯಾವುದೂ ನಮ್ಮ ಕೆಲಸದ ಗುರಿ ಆಗಬಾರದು. ಬೇರೆ ಯಾವುದು ನಮ್ಮ ಕೆಲಸದ ಗುರಿ ಆಗಬಾರದು. ಇದನ್ನೇ ನಾವು ಬಯಸ್ಬೇಕು. ಅದನ್ನ ಭಾವಾರ್ಥದಲ್ಲಿ ಪ್ರಭುಪಾದರು ತುಂಬಾ ಚೆನ್ನಾಗಿ ವಿವರಿಸ್ತಾರೆ. ಯಾರಾದ್ರೂ ಭಾವಾರ್ಥವನ್ನ ಓದಿ. ತಿಲೋತ್ತಮ ಮಾತಾಜಿ, ಹರೇ ಕೃಷ್ಣ. ಸಂಪೂರ್ಣವಾಗಿ ಕಂಗೆಟ್ಟ ಐಹಿಕ ನಾಗರಿಕತೆಯು ಇಂದ್ರಿಯ ತುಷ್ಟಿಯ ಕಾಮನೆಗಳನ್ನು ಈಡೇರಿಸಿಕೊಳ್ಳುವ ದಿಕ್ಕಿನಲ್ಲಿ ತಪ್ಪಾಗಿ ನಿರ್ದೇಶಿತವಾಗಿದೆ. ಅಂತಹ ನಾಗರಿಕ ಜೀವನದ ಎಲ್ಲಾ ವಲಯಗಳಲ್ಲಿ ಇಂದ್ರಿಯ ತುಷ್ಟಿಯೇ ಪರಮ ಗುರಿ.
ರಾಜಕೀಯದಲ್ಲಿ, ಸಮಾಜ ಸೇವೆಯಲ್ಲಿ, ದಾನ ದತ್ತಿಗಳಲ್ಲಿ, ಲೋಕ ಕಲ್ಯಾಣದಲ್ಲಿ, ಕೊನೆಗೆ ಧರ್ಮದಲ್ಲಿ, ಮೋಕ್ಷದಲ್ಲಿ ಕೂಡ ಅದೇ ಇಂದ್ರಿಯ ತುಷ್ಟಿಯ ನೆರಳು ಸತತವಾಗಿ ವಿಸ್ತರಿಸುತ್ತಿರುವುದು ಎದ್ದು ಕಾಣುತ್ತಿದೆ. ರಾಜಕೀಯ ಕ್ಷೇತ್ರದಲ್ಲಿ ಜನನಾಯಕರು ವೈಯಕ್ತಿಕ ಇಂದ್ರಿಯ ತುಷ್ಟಿಯನ್ನು ಈಡೇರಿಸಿಕೊಳ್ಳಲು ಪರಸ್ಪರ ಹೊಡೆದಾಡುತ್ತಾರೆ. ಇಂದ್ರಿಯ ತುಷ್ಟಿಯ ಭರವಸೆಯನ್ನು ಕೊಟ್ಟಾಗಲೇ ಮತದಾರರು ನಾಯಕ ಮಾನ್ಯರನ್ನು ಆರಾಧಿಸುತ್ತಾರೆ. ಮತದಾರರು ತಮ್ಮ ಇಂದ್ರಿಯ ತುಷ್ಟಿಯ ವಿಷಯದಲ್ಲಿ ಅತೃಪ್ತರಾದರೆ ಆದಷ್ಟು ಬೇಗ ಆ ನಾಯಕನನ್ನು ಕೆಳಗಿಳಿಸುತ್ತಾರೆ. ಮತದಾರರ ಇಂದ್ರಿಯಗಳನ್ನು ತೃಪ್ತಿಪಡಿಸಲಾಗರು ಕೊನೆಗೂ ಅವರಿಗೆ ನಿರಾಶೆಯನ್ನುಂಟು ಮಾಡಲೇಬೇಕಾಗುತ್ತದೆ. ಇದು ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯಿಸುತ್ತದೆ. ಯಾರು ಬದುಕಿನ ಹೊಂದಿಲ್ಲ, ಮತ್ತೆ ನಿಮ್ಮ ವಾಯ್ಸ್ ಬ್ರೇಕ್ ಆಗುತ್ತೆ, ಮಾತಾಡ್ಸಿ. ವಾಯ್ಸ್ ಕೇಳಿಸ್ತಾ ಇಲ್ಲ. ಮೋಕ್ಷ ಬ್ರೇಕ್ ಆಗ್ತದೆ ಮಾತಾಜಿ. ಮೋಕ್ಷ ಮಾರ್ಗದಲ್ಲಿ ನಡೆಯುವವರು ಕೂಡ ಪರಾತ್ಪರ ಸತ್ಯದೊಂದಿಗೆ ಒಂದಾಗಲು ಬಯಸುತ್ತಾರೆ. ಇಂದ್ರಿಯ ತುಷ್ಟಿಗಾಗಿ ಆಧ್ಯಾತ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸುತ್ತಾರೆ. ಆದರೆ ಇಂದ್ರಿಯ ತುಷ್ಟಿಗಾಗಿಯೇ ಯಾವ ವ್ಯಕ್ತಿಯೂ ಬದುಕಬಾರದೆಂದು ಭಾಗವತ ಹೇಳುತ್ತದೆ. ನನಗೆ ಅಗತ್ಯವಿದ್ದಷ್ಟು ಮಾತ್ರ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕೇ ವಿನ ಇಂದ್ರಿಯ ತುಷ್ಟಿಗಾಗಿ ಅಲ್ಲ. ಏಕೆಂದರೆ ದೇಹ ಇಂದ್ರಿಯಗಳಿಂದಾದದ್ದು. ಹಾಗಾಗಿ ಅದು ಸ್ವಲ್ಪ ಮಟ್ಟಿನ ತೃಪ್ತಿಯನ್ನು ಅಪೇಕ್ಷಿಸುತ್ತದೆ. ಅಂತಹ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ವಿಧಿಬದ್ಧ ಮಾರ್ಗದರ್ಶನ ನೀಡಲಾಗಿದೆ. ಆದರೆ ಇಂದ್ರಿಯಗಳಿರುವುದು ಹತೋಟಿ ಇಲ್ಲದ ಸುಖಾನುಭೋಗಕ್ಕಾಗಿ ಅಲ್ಲ. ಉದಾಹರಣೆಗೆ ಮದುವೆ ಅಥವಾ ಸ್ತ್ರೀ ಪುರುಷ ಸಂಯೋಗ ಸಂತತಿಗಾಗಿ ಅವಶ್ಯಕವಾಗಿದೆ. ಆದರೆ ಅದು ಇಂದ್ರಿಯ ಸುಖಾನುಭೋಗಕ್ಕಾಗಿ ಅಲ್ಲ. ಸ್ವಯಂ ನಿಗ್ರಹವನ್ನು ಕೈಬಿಟ್ಟು ಕುಟುಂಬ ಯೋಜನೆಯನ್ನು ಪ್ರಚಾರ ಮಾಡಲಾಗುತ್ತಿದೆ. ಪರಾತ್ಪರ ಸತ್ಯವನ್ನು ಅರಸುವುದರಿಂದ ಆ ಕ್ಷಣದಲ್ಲಿ ತಾನಾಗಿ ಕುಟುಂಬ ನಿಯಂತ್ರಣ ಸಂಭವಿಸುತ್ತದೆ. ಇದನ್ನು ಮೂಢ ಜನ ತಿಳಿದಿಲ್ಲ ಅಷ್ಟೇ. ಪರಾತ್ಪರ ಸತ್ಯವನ್ನು ಕಾಣಬಯಸುವವರು ಅನಗತ್ಯವಾದ ಇಂದ್ರಿಯ ತೃಪ್ತಿಯ ಆಮಿಷಕ್ಕೆ ಎಂದೂ ಸಿಲುಕುವುದಿಲ್ಲ. ಏಕೆಂದರೆ ಪರಾತ್ಪರ ಸತ್ಯವನ್ನು ಕಾಣುವ ತೀವ್ರ ಅಭಿಲಾಷೆಯುಳ್ಳ ಜಿಜ್ಞಾಸುಗಳು ಸತ್ಯದ ಸಂಶೋಧನದಲ್ಲಿ ಸಂಪೂರ್ಣ ತನ್ಮಯರಾಗಿರುತ್ತಾರೆ. ಆದ್ದರಿಂದ ಜೀವನದ ಎಲ್ಲಾ ವಲಯಗಳಲ್ಲಿ ಪರಾತ್ಪರ ಸತ್ಯವನ್ನು ಕಾಣುವ ಬಯಕೆಯೇ ಅಂತಿಮ ಗುರಿಯಾಗಬೇಕು. ಅಂತಹ ತನ್ಮಯತೆ ಸುಖಕರವಾಗಿರುತ್ತದೆ. ಏಕೆಂದರೆ ಹಾಗೆ ತನ್ಮಯನಾದವನು ನಾನಾ ಬಗೆಯ ಇಂದ್ರಿಯ ತುಷ್ಟಿಯಲ್ಲಿ ಅಷ್ಟಾಗಿ ಮಗ್ನನಾಗಿರುವುದಿಲ್ಲ. ಈಗ ಆ ಪರಾತ್ಪರ ಸತ್ಯವನ್ನು ಹೀಗೆ ವಿವರಿಸಲಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರೋ ಮಾತಾಜಿ ಹೇಳಿದ್ರು ಹೈಕ ಅಂದ್ರೆ ಭೌತಿಕ. ಹಾಗಾಗಿ ಹೈಕದ ಬಗ್ಗೆ ಈ ಭಾಗವತದಲ್ಲೇ ನಾವು ಭೌತಿಕ ಯಾವುದೇ ಪ್ರಾಪ್ತಿ ಮಾಡಿ ಇಲ್ಲಿ ಸಹ ಪ್ರಭುಪಾದ ತಿಳಿಸ್ತಾರೆ ಭಾವಾರ್ಥದಲ್ಲಿ. ಸಂಪೂರ್ಣವಾಗಿ ಕಂಗೆಟ್ಟ ಹೈಕ ನಾಗರಿಕತೆಯು ಇಂದ್ರಿಯ ತುಷ್ಟಿಯ ಕಾಮನೆಗಳನ್ನು ಈಡೇರಿಸಿಕೊಳ್ಳುವ ದಿಕ್ಕಿನಲ್ಲಿ ತಪ್ಪಾಗಿ ನಿರ್ದೇಶಿತವಾಗಿದೆ. ಹೈಕ ವಸ್ತುವನ್ನ ಪ್ರಾಪ್ತಿ ಮಾಡುದು. ಹಾಗಾಗಿ ನಾವು ಮನುಷ್ಯ ಜನ್ಮದಲ್ಲಿ ಈ ಶಾಶ್ವತವಾದ, ಇಲ್ಲಿ ಭಾಗವತದಲ್ಲಿ ತಿಳಿಸ್ತಾರೆ ಯಾರು, ಋಷಭ ದೇವರು 5ನೇ ಸ್ಕಂದದಲ್ಲಿ, ನಾಯಂ ದೇಹ ಬಾಜಾಂ ತ್ರಿಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮ್ಯೇ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇದಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವನಂತಂ. ಆ ಋಷಭದೇವರು ಅವರ 100 ಮಕ್ಕಳಿಗೆ ಈ ತರ ಹೇಳ್ತಾರೆ, ನನ್ನ ಪ್ರಿಯ ಪುತ್ರರೇ, ಈ ಮಾನವ ರೂಪದಲ್ಲಿರುವಾಗ ಇಂದ್ರಿಯ ಸಂತೋಷಕ್ಕಾಗಿ ಬಹಳ ಕಷ್ಟಪಡುವ ಅಗತ್ಯವಿಲ್ಲ. ಓಕೆ, ಮಲಭಕ್ಷಕಗಳು ಹಂದಿಗಳು ಇಂತಹ ಸುಖವನ್ನು ಅನುಭವಿಸುತ್ತವೆ. ಇದರ ಬದಲು ನೀವು ಈ ಜನ್ಮದಲ್ಲಿ ತಪಸ್ಸನ್ನು ಆಚರಿಸಬೇಕು.
ಓಕೆ, ನಾವು ಮಾನವ ಜನ್ಮದಲ್ಲಿ ತಪಸ್ಸನ್ನ ಆಚರಿಸ್ಬೇಕಂದ್ರೆ ಅಂದ್ರೆ ಭಗವಂತನನ್ನ ಪ್ರಾಪ್ತಿ ಮಾಡ್ಲಿಕ್ಕೆ. ಇದರಿಂದ ನಿಮ್ಮ ಅಸ್ತಿತ್ವವು ಪರಿಶುದ್ಧವಾಗುವುದು, ನಮ್ಮ ಅಸ್ತಿತ್ವ, ನಮ್ಮ ಹೃದಯ ಶುದ್ಧಿಯಾಗುವುದು. ಇದರ ಫಲವಾಗಿ ನೀವು ಅನಂತನಾದ ದಿವ್ಯಾನಂದವನ್ನು ಸವಿಯುವಿರಿ. ಅಂದ್ರೆ ನಮಗೆ ಆಧ್ಯಾತ್ಮಿಕ ಆನಂದ. ಈ ಭೌತಿಕ ಸುಖ ಹಾಗೆ ಭಗವಂತ ತಿಳಿಸ್ತಾರೆ ಇಂದ್ರಿಯ ಸುಖ ಹೇಗೆ ಅಂತ ಗೀತೆಯಲ್ಲಿ. ಏಹಿ ಸಂಸ್ಪರ್ಶಜಾ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧ. ಇಂದ್ರಿಯ ತುಷ್ಟಿಯಿಂದ ಸಿಗುವಂತ ಸುಖಕ್ಕೆ ಆದಿ ಮತ್ತು ಅಂತ್ಯ ಉಂಟು. ಓಕೆ, ಹಾಗಾಗಿ ವಿವೇಕಿಗಳು ಅದರಲ್ಲಿ ತೊಡಗುವುದಿಲ್ಲ, ಅದರಿಂದ ಅದಕ್ಕೆ ಆದಿ ಅಂತ್ಯ ಉಂಟು. ಹಾಗಾಗಿ ವಿವೇಕಿಯಾದವರು ಇದರಿಂದ ತೊಡಗುವುದಿಲ್ಲ, ಅದರಿಂದ ದುಃಖವೇ ಬರುತ್ತೆ. ಅದಕ್ಕೋಸ್ಕರ ನಾವು ಆಧ್ಯಾತ್ಮಿಕ ಇದಕ್ಕೋಸ್ಕರ ಪ್ರಯತ್ನ ಮಾಡ್ಬೇಕು. ಆಧ್ಯಾತ್ಮಿಕ ಆನಂದ ಅದು ಶಾಶ್ವತವಾದದ್ದು. ಓಕೆ, ಶಾಂತಿ, ಆಧ್ಯಾತ್ಮಿಕ ಶಾಂತಿ ಸಿಗುತ್ತೆ, ಭಗವಂತ ಗೀತೆಯಲ್ಲಿ ತಿಳಿಸ್ತಾರೆ. ಅದು ಯಾವಾಗಲೂ ಮುಗಿಯುವುದಿಲ್ಲ, ಶಾಶ್ವತವಾದ ಖುಷಿ ಅಂತ ಉಂಟು, ಅದು ಜಾಸ್ತಿ ಆಗುತ್ತಾ ಹೋಗುತ್ತೆ, ಅದು ಕಡಿಮೆ ಆಗುವುದಿಲ್ಲ. ಹಾಗಾಗಿ ಈ ಸಂಪೂರ್ಣವಾಗಿ ಕಂಗೆಟ್ಟ ಹೈಕ ನಾಗರಿಕತೆಯು ಹೈಕ ಇಂದ್ರಿಯ ತುಷ್ಟಿಯ ಕಾಮನೆಗಳನ್ನು ಈಡೇರಿಸಿಕೊಳ್ಳುವ ದಿಕ್ಕಿನಲ್ಲಿ ತಪ್ಪಾಗಿ ನಿರ್ದೇಶಿತವಾಗಿದೆ. ಅಂತಹ ನಾಗರಿಕ ಜೀವನದ ಎಲ್ಲಾ ವಲಯಗಳು ಇಂದ್ರಿಯ ತುಷ್ಟಿಯೇ ಪರಮ ಗುರಿ. ಅದನ್ನ ಈ ಭಾವಾರ್ಥದಲ್ಲಿ ತಿಳಿಸ್ತಾರೆ. ಜನರು ಎಲ್ಲರೂ ಇಂದ್ರಿಯ ತುಷ್ಟಿಯ ಹಿಂದೆ ಇದ್ದಾರೆ. ಓಕೆ, ಅದಕ್ಕೆ ಆದಿ ಮತ್ತೆ ಅಂತ್ಯ ಉಂಟು. ಅದರಿಂದ ಅವರು ಸುಖಿ ಆಗುವುದಿಲ್ಲ. ಒಮ್ಮೆ ಖುಷಿ ಆಗ್ಬೋದು, ನಂತರ ಅದರಿಂದ ದುಃಖವೇ ಬರುತ್ತೆ. ಆದಿ ಅಂತ್ಯ, ಒಮ್ಮೆಗೆ ಆನಂದ ಅಂತ ಗ್ರಹಿಸುತ್ತೆ. ಹಾಗಾಗಿ ಉದಾಹರಣೆಯನ್ನ ಕೊಟ್ಟು ಪ್ರಭುಪಾದ ತಿಳಿಸ್ತಾರೆ. ರಾಜಕೀಯದಲ್ಲಿ, ಸಮಾಜ ಸೇವೆಯಲ್ಲಿ, ದಾನ ದತ್ತಿಗಳಲ್ಲಿ, ಲೋಕ ಕಲ್ಯಾಣದಲ್ಲಿ, ಕೊನೆಗೆ ಧರ್ಮದಲ್ಲಿ, ಮೋಕ್ಷದಲ್ಲಿ ಕೂಡ ಅದೇ ಇಂದ್ರಿಯ ತುಷ್ಟಿಯ ನೆರಳು ಸತತವಾಗಿ ವಿಸ್ತರಿಸುತ್ತಿರುವುದು ಎದ್ದು ಕಾಣುತ್ತದೆ. ನಮ್ಗೆ ಈಗ ಲೋಕದಲ್ಲಿ ಕಾಣುತ್ತೆ. ಅದನ್ನ ಪ್ರಭುಪಾದರು ಇಲ್ಲಿ ತಿಳಿಸ್ತಾರೆ. ಹೇಗೆ ಜನರು ಒಬ್ಬರನ್ನ ತುಷ್ಟಿ ಮಾಡಿ ಅವರ ಕೆಲಸವನ್ನ ಮಾಡ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಜನನಾಯಕರು ವೈಯಕ್ತಿಕ ಇಂದ್ರಿಯ ತುಷ್ಟಿಯನ್ನು ಈಡೇರಿಸಿಕೊಳ್ಳಲು ಪರಸ್ಪರ ಹೊಡೆದಾಡುತ್ತಾರೆ, ಜಗಳಾಡ್ತಾರೆ. ಓಕೆ, ಅವರಿಗೆ ಅದನ್ನ ತುಷ್ಟಿಯನ್ನ ಈಡೇರಿಸಿಕೊಳ್ಳಲು, ವೈಯಕ್ತಿಕ ಅವರ ಸ್ವಂತ ಇಂದ್ರಿಯಗಳನ್ನ ತುಷ್ಟಿಯನ್ನ ಈಡೇರಿಸಿಕೊಳ್ಳಲು ಪರಸ್ಪರ ಹೊಡೆದಾಡುತ್ತಾರೆ. ಇಂದ್ರಿಯ ತುಷ್ಟಿಯ ಭರವಸೆಯನ್ನು ಕೊಟ್ಟಾಗಲೇ ಮತದಾರರು ನಾಯಕ ಮಾನ್ಯರನ್ನು ಆರಾಧಿಸುತ್ತಾರೆ. ಅವ್ರು ಏನಾದ್ರೂ ಅವ್ರಿಗೆ ಕೊಟ್ರೆ, ನಾವು ಈಗ ಓಟಿಗೆ ಆಗುವಾಗ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಮದ್ಯಪಾನವನ್ನ ಕೊಡ್ತಾರೆ. ಓಕೆ, ಇವರು ಮದ್ಯಪಾನ ಕೊಟ್ಟಿದ್ದಾರೆ ಅಂತ ಅವ್ರ ಇಂದ್ರಿಯ ತುಷ್ಟಿ ಆಯ್ತು, ಕುಡಿದು. ಹಾಗಾಗಿ ಅವರಿಗೆ ಅವರನ್ನ ಆರಾಧನೆ ಮಾಡ್ತಾರೆ. ಓಕೆ, ಆಗಿನ ಜನ ಓಕೆ ನಾಯಕ ಮಾನ್ಯರನ್ನು ಆರಾಧಿಸುತ್ತಾರೆ ಮತದಾರರು. ಓಕೆ, ಮತ ಕೊಡುವವರು ಅವರನ್ನ ಆರಾಧಿಸ್ತಾರೆ. ಮತದಾರರು ತಮ್ಮ ಇಂದ್ರಿಯ ತುಷ್ಟಿಯ ವಿಷಯದಲ್ಲಿ ಅತೃಪ್ತರಾದರೆ ಆದಷ್ಟು ಬೇಗ ಆ ನಾಯಕರನ್ನು ಕೆಳಗಿಳಿಸುತ್ತಾರೆ. ಓಕೆ, ಅವರಿಗೇನು ಸಿಗುವುದಿಲ್ಲ, ಲಾಭ ಆಗುವುದಿಲ್ಲ, ಅವ್ರ ಇಂದ್ರಿಯ ತುಷ್ಟಿಯನ್ನೇನು ಮಾಡುವುದಿಲ್ಲ. ಆಗ ಅವರೇ, ಈ ಮತದಾರರೇ ಅವರನ್ನ ಕೆಳಗಿಳಿಸ್ತಾರೆ. ಆದಷ್ಟು ಬೇಗ ಪ್ರಭುಪಾದ ತಿಳಿಸ್ತಾರೆ, ಆದಷ್ಟು ಬೇಗ ಆ ನಾಯಕರನ್ನು ಕೆಳಗಿಳಿಸುತ್ತಾರೆ. ಮತದಾರರ ಇಂದ್ರಿಯಗಳನ್ನು ತುಷ್ಟಿಪಡಿಸಲಾಗದ್ದರಿಂದ ನಾಯಕರು ಕೊನೆಗೂ ಅವರಿಗೆ ನಿರಾಶೆಯನ್ನುಂಟು ಮಾಡಲೇಬೇಕಾಗುತ್ತದೆ. ಇದು ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯಿಸುತ್ತದೆ. ಪ್ರಭುಪಾದರನ್ನು ತಿಳಿಸ್ತಾರೆ, ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯಿಸುತ್ತದೆ. ಯಾರು ಬದುಕಿನ ಸಮಸ್ಯೆಗಳ ಬಗ್ಗೆ ಗಂಭೀರ ಕಾಳಜಿ ಹೊಂದಿಲ್ಲ. ಓಕೆ, ನಮ್ಮ ಸಮಸ್ಯೆ ಏನು ಭಗವಂತ ಭಗವದ್ಗೀತೆಯಲ್ಲಿ ತಿಳಿಸ್ತಾರೆ. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನಂ. ಹುಟ್ಟುವುದು, ಸಾಯುವುದು, ರೋಗ ಬರುವುದು, ವೃದ್ಧಾಪ್ಯ ಬರುವುದು, ಇದು ಜೀವನದ 4 ಸಮಸ್ಯೆ. ಹಾಗಾಗಿ ಯಾರೂ ಬದುಕಿನ ಸಮಸ್ಯೆಗಳ ಬಗ್ಗೆ ಗಂಭೀರ ಕಾಳಜಿ ಹೊಂದಿಲ್ಲ. ಓಕೆ, ನಾವು ಅದನ್ನ ಗ್ರಹಿಸ್ಬೇಕು. ಓಕೆ, ಅದನ್ನ ಯಾರು ಗ್ರಹಿಸುವುದಿಲ್ಲ, ಅವರು ಅಜ್ಞಾನದಲ್ಲಿದ್ದಾರೆ. ಇತಥೋ ಅಜ್ಞಾನ ಅಂತ ಭಗವಂತ ಹೇಳ್ತಾರೆ. ಅಂತ ವ್ಯಕ್ತಿ ಅಜ್ಞಾನದಲ್ಲಿದ್ದಾರೆ. ಮೋಕ್ಷ ಮಾರ್ಗದಲ್ಲಿ ನಡೆಯುವವರು ಕೂಡ ಪರಸ್ಪರ ಸತ್ಯದೊಂದಿಗೆ ಒಂದಾಗಲು ಬಯಸುತ್ತಾರೆ. ಓಕೆ, ಹೆಚ್ಚಿನವರಿದ್ದಾರೆ ಮೋಕ್ಷ, ಬಿಡುಗಡೆ, ಭೌತಿಕ ಬಂಧನ. ಇಂದ್ರಿಯ ತುಷ್ಟಿಗಾಗಿ ಆಧ್ಯಾತ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸುತ್ತಾರೆ. ಅವರು ಸಹ ಆಧ್ಯಾತ್ಮಿಕ ಆತ್ಮಹತ್ಯೆ ಒಂದಾಗುವುದಂದ್ರೆ ಅದೇ ಸ್ಪಿರಿಚುವಲ್ ಸುಸೈಡ್ ಅಂತ ಹೇಳ್ತಾರೆ. ಓಕೆ, ಅವ್ರು ಬಯಸ್ತಾರೆ. ಆದರೆ
ಇಂದ್ರಿಯ ತುಷ್ಟಿಗಾಗಿ ಯಾವ ವ್ಯಕ್ತಿಯು ಬದುಕಬಾರದೆಂದು ಭಾಗವತ ಹೇಳುತ್ತದೆ. ಓಕೆ, ನಾವು ಈ ಶ್ಲೋಕದಲ್ಲಿ ಹೇಳಿದ್ದೆ ಅದೇ ನೋಡಿದ್ದು. ಇಂದ್ರಿಯ ತುಷ್ಟಿಗಾಗಿ ಯಾರು ಬದುಕಬಾರದು, ಇದಕ್ಕೆ ಮುಂಚಿನ. ಓಕೆ, ಅವಳ ಗುರಿ ಅದರಿಂದ ಆಗಿರಬಾರದು. ಬದುಕಿನ ಆಸೆಗಳು ಇಂದ್ರಿಯ ತುಷ್ಟಿಯತ್ತ ಪ್ರಚೋದಿತವಾಗಬಾರದು. ಅಂತಾರೆ ಈ ಭಾವಾರ್ಥದಲ್ಲಿ ಇಂದ್ರಿಯ ತುಷ್ಟಿಗಾಗಿ ಇಲ್ಲಿ ಮಾಡ್ತಿದ್ದಾರೆ. ಆದರೆ ಪ್ರಭುಪಾದ ತಿಳಿಸ್ತಾರೆ, ಇಂದ್ರಿಯ ತುಷ್ಟಿಗಾಗಿ ಯಾವ ವ್ಯಕ್ತಿಯು ಬದುಕಬಾರದೆಂದು ಭಾಗವತ ಹೇಳುತ್ತದೆ. ಯಾಕಂದ್ರೆ ಅಂತ ತುಷ್ಟಿ ಓಕೆ ಬಾಕಿ ಎಲ್ಲಾ ಜೀವಿಗಳಿಗೂ ಸಿಗುತ್ತದೆ. ಅದಕ್ಕೋಸ್ಕರ ಋಷಭದೇವರು ತಿಳಿಸ್ತಾರೆ ಭಾಗವತದಲ್ಲಿ, ಅಷ್ಟು ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ. ತಪೋ ದಿವ್ಯಂ. ಓಕೆ, ತಪಸ್ಯ ಅಂದ್ರೆ ದಿವ್ಯ ವಸ್ತುವನ್ನ ಪ್ರಾಪ್ತಿ ಮಾಡ್ಲಿಕ್ಕೆ ಈ ಮನುಷ್ಯ ಜನ್ಮವನ್ನ ಉಪಯೋಗಿಸ್ಬೇಕಂತೆ ಭಗವಂತನನ್ನು, ಅಂದ್ರೆ ಈ ಎಲ್ಲಾ ಬಂಧನದಿಂದ. ಅದಕ್ಕೆ ಇಲ್ಲಿ ಮೊದಲೇ ಪ್ರಭುಪಾದ ತಿಳಿಸಿದ್ದು, ಯಾರು ಬದುಕಿನ ಸಮಸ್ಯೆಗಳ ಬಗ್ಗೆ ಗಂಭೀರ ಕಾಳಜಿ ಹೊಂದಿಲ್ಲ. ಓಕೆ, ಬದುಕಿನ ಸಮಸ್ಯೆ ಯಾವುದು? ಹುಟ್ಟುವುದು, ಸಾಯುವುದು, ರೋಗ ಬರುವುದು, ವೃದ್ಧಾಪ್ಯ ಬರುವುದು. ಇದರಿಂದ ಇದು ಪುನಃ ಚಕ್ರ ತಿರುಗುತ್ತೆ. ಹಾಗಾಗಿ ಇದರ ಬಗ್ಗೆ ಯಾರು ಕಾಳಜಿಯನ್ನ ಹೊಂದಿಲ್ಲ. ಹಾಗಾಗಿ ನಂತರ ಇದನ್ನ ವಿವರಿಸ್ತಾರೆ. ಇಂದ್ರಿಯಕ್ಕೆ ಎಷ್ಟು ಬೇಕು ಅಷ್ಟೇ ತೃಪ್ತಿಯನ್ನ ಕೊಡಬೇಕು. ಓಕೆ, ನಾವು ಸಂಪೂರ್ಣ ಈಗ ಆಹಾರ ಏನು ಕೊಡದೆ ಇರ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಮಟ್ಟದ ಆಹಾರವನ್ನಾದ್ರೂ ಕೊಡ್ಬೇಕು. ಓಕೆ, ಅದನ್ನ ಪ್ರಭುಪಾದ ನಂತರ ತಿಳಿಸ್ತಾರೆ. ಇಂದ್ರಿಯ ತುಷ್ಟಿಗಾಗಿ ಯಾವ ವ್ಯಕ್ತಿಯು ಬದುಕಬಾರದೆಂದು ಭಾಗವತ ಹೇಳುತ್ತದೆ. ಇದು ಭಾಗವತ ಹೇಳುವಂತ ಮಾತು. ಆತ್ಮ ಸಂರಕ್ಷಣೆಗೆ ಅಗತ್ಯವಿದ್ದಷ್ಟು ಮಾತ್ರ ಇಂದ್ರಿಯಗಳನ್ನು ತುಷ್ಟಿಪಡಿಸಬೇಕೇ ವಿನಃ ಇಂದ್ರಿಯ ತುಷ್ಟಿಗಾಗಿ ಅಲ್ಲ. ಆತ್ಮ ಸಂರಕ್ಷಣೆಗೆ ಅಗತ್ಯವಾದಷ್ಟು ಮಾತ್ರ ಇಂದ್ರಿಯಗಳನ್ನು ತುಷ್ಟಿಪಡಿಸಬೇಕು, ವಿನಃ ಇಂದ್ರಿಯ ತುಷ್ಟಿಗಾಗಿ ಅಲ್ಲ. ಓಕೆ, ಏಕೆಂದರೆ ದೇಹ ಇಂದ್ರಿಯಗಳಿಂದ ಆದದ್ದು. ಓಕೆ, ದೇಹವನ್ನ ಚೆನ್ನಾಗಿಟ್ಬೇಕಾದ್ರೆ ಎಷ್ಟು ಬೇಕು ಅಷ್ಟೇ ಇಂದ್ರಿಯಕ್ಕೆ ಬೇಕಾದ ತುಷ್ಟಿಯನ್ನ ನಾವು ಮಾಡ್ಬೇಕು. ಲೆಕ್ಕಕ್ಕಿಂತ ಜಾಸ್ತಿ ಅಲ್ಲ. ಅದನ್ನ ಪ್ರಭುಪಾದ ತಿಳಿಸ್ತಾರೆ. ಆತ್ಮರಕ್ಷಣೆಗೆ ಅಗತ್ಯವಿದ್ದಷ್ಟು ಮಾತ್ರ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕೇ ವಿನಃ ಇಂದ್ರಿಯ ತುಷ್ಟಿಗಾಗಿ ಅಲ್ಲ. ಏಕೆಂದರೆ ದೇಹ ಇಂದ್ರಿಯಗಳಿಂದ ಆದದ್ದು. ನಮ್ಮ ಭೌತಿಕ ದೇಹ ಇಂದ್ರಿಯದಿಂದ ಆದದ್ದು. ಓಕೆ, ಹಾಗಾಗಿ ಅದು ಸ್ವಲ್ಪ ಮಟ್ಟಿನ ತೃಪ್ತಿಯನ್ನು ಅಪೇಕ್ಷಿಸುತ್ತದೆ. ಸ್ವಲ್ಪ ಮಟ್ಟಿನ ಅದಕ್ಕೆ ತೃಪ್ತಿ ಬೇಕು. ಅದನ್ನು ಪ್ರಭುಪಾದ ತಿಳಿಸ್ತಾರೆ ಉದಾಹರಣೆಗೆ. ಅಂತಹ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ವಿಧಿಬದ್ಧ ಮಾರ್ಗದರ್ಶನ ನೀಡಲಾಗಿದೆ. ಶಾಸ್ತ್ರದ ವೇದದಲ್ಲೂ ಕೊಟ್ಟಿದ್ದಾರೆ. ಓಕೆ, ನಮಗೆ ಇಂದ್ರಿಯ ತೃಪ್ತಿ ಮಾಡ್ಬೇಕಾದ್ರೂ ಅದರಲ್ಲಿ ಆ ರೆಗ್ಯುಲೇಷನ್ ಉಂಟು. ಆ ರೂಲ್ಸ್ ರೆಗ್ಯುಲೇಷನ್ ಅನ್ನ ನಾವು ಫಾಲೋ ಮಾಡ್ಬೇಕು. ಅದಕ್ಕೆ ಅನುಗುಣವಾಗಿ ಮಾಡ್ಬೇಕು ಧರ್ಮಾಚರಣೆಯ ಮುಖಾಂತರ. ಆದರೆ ಇಂದ್ರಿಯಗಳಿರುವುದು ಹತೋಟಿಯಲ್ಲಿಲ್ಲದ ಸುಖಾನುಭೋಗಕ್ಕಾಗಿ ಅಲ್ಲ. ಇಂದ್ರಿಯ ಇರುವುದು ನಿಯಂತ್ರಣದಲ್ಲಿ ಇಡದ ಭೋಗಕ್ಕಾಗಿ ಅಲ್ಲ. ಉದಾಹರಣೆ ಕೊಡ್ತಾರೆ ಪ್ರಭುಪಾದ. ಉದಾಹರಣೆಗೆ ಮದುವೆ ಅಥವಾ ಸ್ತ್ರೀ ಪುರುಷ ಸಂಯೋಗ ಸಂತತಿಗಾಗಿ ಅವಶ್ಯಕವಾಗಿದೆ. ಆದರೆ ಅದು ಇಂದ್ರಿಯ ಸುಖಾನುಭೋಗಕ್ಕಾಗಿ ಅಲ್ಲ. ಓಕೆ, ಸ್ತ್ರೀ ಪುರುಷ ಸಂಯೋಗ ಸಂತತಿ ಮಕ್ಕಳನ್ನ ಪಡೆಯಲಿಕ್ಕೆ ಅವಶ್ಯಕವಾಗಿದೆ. ಆದರೆ ಅದು ಇಂದ್ರಿಯ ಸುಖಾನುಭೋಗಕ್ಕಾಗಿ ಅಲ್ಲ. ಸ್ವಯಂ ನಿಗ್ರಹವನ್ನು ಕೈಬಿಟ್ಟು ಕುಟುಂಬ ಯೋಜನೆಯನ್ನು ಪ್ರಚಾರ ಮಾಡಲಾಗುತ್ತಿದೆ. ಪರಸ್ಪರ ಸತ್ಯವನ್ನು ಅರಸುವುದರಿಂದ ಆ ಕ್ಷಣದಲ್ಲಿ ತಾನಾಗಿ ಕುಟುಂಬ ನಿಯಂತ್ರಣ ಸಂಭವಿಸುತ್ತದೆ. ಪರಸ್ಪರ ಸತ್ಯವನ್ನು ಅರಸುವುದರಿಂದ ಆ ಕ್ಷಣದಲ್ಲಿ ತಾನಾಗಿ ಕುಟುಂಬ ನಿಯಂತ್ರಣ ಸಂಭವಿಸುತ್ತದೆ. ಎಲ್ಲವೂ ಇದಾಗುತ್ತೆ. ಇದನ್ನು ಮೂಢ ಜನ ತಿಳಿದಿಲ್ಲ ಅಷ್ಟೇ. ಓಕೆ, ಅದನ್ನ ಪ್ರಭುಪಾದರು ತಿಳಿಸ್ತಾರೆ. ಮೂಢ ಜನ ಇದನ್ನು ತಿಳಿದಿಲ್ಲ ಅಷ್ಟೇ. ಪರಸ್ಪರ ಸತ್ಯವನ್ನು ಕಾಣಬಯಸುವನ್ನು ಅನಾಗತ್ಯವಾದ ಇಂದ್ರಿಯ ತುಷ್ಟಿಯ ಆಮಿಷಕ್ಕೆ ಎಂದೂ ಸಿಲುಕುವುದಿಲ್ಲ. ಯಾರೋ ಭಗವಂತನನ್ನ ಕಾಣ್ಬೇಕು ಅಂತ ಓಕೆ ಬಯಸುವವರು ಅನಾಗತ್ಯವಾದ ಇಂದ್ರಿಯ ತೃಪ್ತಿಯ ಆಮಿಷಕ್ಕೆ ಎಂದೂ ಸಿಲುಕುವುದಿಲ್ಲ. ಯಾಕೆ ಅಂತ ಪ್ರಭುಪಾದರು ತಿಳಿಸ್ತಾರೆ. ಪರಸ್ಪರ ಸತ್ಯವನ್ನು ಕಾಣುವ
ತೀವ್ರ ಅಭಿಲಾಷೆಯುಳ್ಳ ಜಿಜ್ಞಾಸುಗಳು ಸತ್ಯದ ಸಂಶೋಧನೆಯಲ್ಲಿ ಸಂಪೂರ್ಣ ತನ್ಮಯರಾಗಿರುತ್ತಾರೆ. ಓಕೆ, ಅವರು ಆ ಸಂಶೋಧನೆಯಲ್ಲಿ ಸಂಪೂರ್ಣವಾಗಿ ತನ್ಮಯರಾಗಿರುತ್ತಾರೆ. ಅದಕ್ಕೋಸ್ಕರ ಅವರು ಇಂದ್ರಿಯ ತೃಪ್ತಿಯ ಆಮಿಷಕ್ಕೆ ಎಂದೂ ಸಿಲುಕುವುದಿಲ್ಲ. ಏಕೆಂದರೆ ಅವರು ಪರಮ ಸತ್ಯದವನ್ನು ಕಾಣುವ ತೀವ್ರ ಅಭಿಲಾಷೆಯುಳ್ಳ ಜಿಜ್ಞಾಸುಗಳು ಸತ್ಯದ ಸಂಶೋಧನೆಯಲ್ಲಿ ಸಂಪೂರ್ಣ ತನ್ಮಯರಾಗಿರುತ್ತಾರೆ. ಆದ್ದರಿಂದ ಜೀವನದ ಎಲ್ಲಾ ವಲಯಗಳಲ್ಲಿ ಪರಸ್ಪರ ಸತ್ಯವನ್ನು ಕಾಣುವ ಬಯಕೆ ಅಂತಿಮ ಗುರಿಯಾಗಿರಬೇಕು. ಅಂದ್ರೆ ಭಗವಂತನನ್ನ ಕಾಣುವ ಇದೆ ಅಂತಿಮ ಗುರಿಯಾಗಬೇಕು. ಅದೇ ಜೀವನದ ಕೃಷ್ಣ ಪ್ರೇಮವನ್ನ ಪ್ರಾಪ್ತಿ ಮಾಡುವುದು, ಭಗವಂತನ ಪ್ರೇಮವನ್ನ. ಆದ್ದರಿಂದ ಜೀವನದ ಎಲ್ಲಾ ವಲಯಗಳಲ್ಲಿ ಪರಸ್ಪರ ಸತ್ಯವನ್ನು ಕಾಣುವ ಬಯಕೆಯೇ ಅಂತಿಮ ಗುರಿಯಾಗಬೇಕು. ಅಂತಹ ತನ್ಮಯತೆ ಸುಖಕರವಾಗಿರುತ್ತದೆ. ಅದು ಸುಖವಾದ ಜೀವನ. ಓಕೆ, ಆ ತರ ಯಾರು ಜೀವನವನ್ನ ನಡೆಸ್ತಾರೆ ಅವರು ಜೀವನದಲ್ಲಿ ಸುಖವಾಗಿರುತ್ತಾರೆ. ಏಕೆಂದರೆ ಹಾಗೆ ತನ್ಮಯನಾದವನು ನಾನಾ ಬಗೆಯ ಇಂದ್ರಿಯ ತುಷ್ಟಿಯಲ್ಲಿ ಅಷ್ಟಾಗಿ ಮಗ್ನನಾಗಿರುವುದಿಲ್ಲ. ಓಕೆ, ಅವನು ಎಷ್ಟು ಬೇಕು ಅಷ್ಟೇ ತುಷ್ಟಿಯನ್ನ ಮಾಡ್ತಾರೆ. ಈಗ ಆಹಾರವನ್ನ, ಓಕೆ, ಆಹಾರವನ್ನ ಸಹ ಯಾವಾಗಲಾದ್ರೂ ಒಮ್ಮೆ ಒಳ್ಳೆ, ಓಕೆ, ಪನ್ನೀರ್ ಸಬ್ಜಿ ಆತರ, ಓಕೆ, ಪನ್ನೀರ್ ಪದಾರ್ಥ ಹಾಗೆ ಒಮ್ಮೆ ಯಾವಾಗಲೂ ಒಮ್ಮೆ, ಓಕೆ, ಯಾವಾಗ್ಲೂ ನನಗೆ ರುಚಿಯಾದ ಅದರಲ್ಲಿ ಅವರು ಎಷ್ಟು ಬೇಕು ಅಷ್ಟು ಮಾತ್ರ ಇದನ್ನ ಮಾಡ್ತಾರೆ. ಯಾವಾಗ್ಲೂ ಇಂದ್ರಿಯವನ್ನ ತುಷ್ಟಿ ಮಾಡುವುದಿಲ್ಲ. ಏಕೆಂದರೆ ಹಾಗೆ ತನ್ಮಯನಾದವನು, ಓಕೆ, ಇದರಲ್ಲಿ ಅವನು ಅಂತ ತನ್ಮತೆಯಲ್ಲಿ ಸುಖಕರವಾಗಿರುತ್ತದೆ ಅಂತ, ಇದು ಸುಖಕರವಾಗಿರುತ್ತದೆ. ಏಕೆಂದರೆ ಹಾಗೆ ತನ್ಮಯನಾದವನು ನಾನಾ ಬಗೆಯ ಇಂದ್ರಿಯ ತುಷ್ಟಿಯಲ್ಲಿ ಅಷ್ಟಾಗಿ ಮಗ್ನನಾಗಿರುವುದಿಲ್ಲ. ಈಗ ಆ ಪರಸ್ಪರ ಸತ್ಯವನ್ನು ಹೀಗೆ ವಿವರಿಸಲಾಗಿದೆ. ಈಗ ಆ ಸತ್ಯದ ಉಲ್ಲೇಖ ಬರುತ್ತೆ ಭಾಗವತದಲ್ಲಿ ಸ್ಪಷ್ಟವಾಗಿ. ಓಕೆ, ಈಗ ತಿಳಿಸಿದಂತ, ಓಕೆ, ಇಲ್ಲಿ ಜಿಜ್ಞಾಸು, ಓಕೆ, ಏಕೆಂದರೆ ಪರಸ್ಪರ ಸತ್ಯವನ್ನು ಕಾಣುವ ತೀವ್ರ ಅಭಿಲಾಷೆಯುಳ್ಳ ಜಿಜ್ಞಾಸುಗಳು ಸತ್ಯದ ಸಂಶೋಧನೆಯಲ್ಲಿ ಸಂಪೂರ್ಣ ತನ್ಮಯರಾಗಿರುತ್ತಾರೆ. ಓಕೆ, ಈಗ ಆ ಪರಸ್ಪರ ಸತ್ಯವನ್ನು ಹೀಗೆ ವಿವರಿಸಲಾಗಿದೆ. ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ ಆ ಪರಸ್ಪರ ಸತ್ಯವನ್ನು. ಓಕೆ, ಇದನ್ನ ಭಗವದ್ಗೀತೆಯಲ್ಲೂ ಸಹ ಪ್ರಭುಪಾದರು ತಿಳಿಸ್ತಾರೆ. ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದ್ಯತೆ. ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದ್ಯತೆ. ಎಲ್ಲರೂ ಶ್ಲೋಕವನ್ನ ಹೇಳಿ, ನಾನು ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ. ವದಂತಿ ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದ್ಯತೆ. ವದಂತಿ ಹೇಳುತ್ತಾರೆ, ತತ್ ಆ ತತ್ವವಿದ ವಿದ್ಯಾವಂತರಾದ ಮುಕ್ತಾತ್ಮರು, ತತ್ವಂ ಪರಮ ಸತ್ಯವನ್ನು, ಯತ್ ಯಾವ, ಜ್ಞಾನಂ ಅರಿವು, ಅದ್ವಯಂ ಅದ್ವಿತೀಯವಾದ, ಬ್ರಹ್ಮನ್ ಇತಿ ಬ್ರಹ್ಮ ಇತಿ ಬ್ರಹ್ಮನ್ ಎಂದು, ಪರಮಾತ್ಮ ಇತಿ ಪರಮಾತ್ಮ ಎಂದು, ಭಗವಾನ್ ಇತಿ ಭಗವಾನ್ ಎಂದು ಶಬ್ದ್ಯತೆ ಕರೆಯಲ್ಪಟ್ಟಿತು. ಪರತರ ಸತ್ಯವನ್ನು ತಿಳಿದ ವಿದ್ವಾಂಸರಾದ ಅಲೌಕಿಕವಾದಿಗಳು ಈ ಅದ್ವಿತೀಯ ತತ್ವವನ್ನು, ಓಕೆ, ನಿರಾಕಾರ ಬ್ರಹ್ಮ, ಪರಮಾತ್ಮ ಅಥವಾ ಭಗವಾನ್ ಎಂದು ಕರೆಯುತ್ತಾರೆ. ಪರಸ್ಪರ ಸತ್ಯವನ್ನು ತಿಳಿದ ವಿದ್ವಾಂಸರಾದ ಅಲೌಕಿಕವಾದಿಗಳು ಈ ಅದ್ವಿತೀಯ, ಓಕೆ, ಅಂದ್ರೆ ಇದು ಒಂದೇ, ಬೇರೆ ಅಲ್ಲ, ಅದ್ವಯಂ. ಓಕೆ, ಈ ಶ್ಲೋಕದಲ್ಲಿ ಅದ್ವಯಂ, ಓಕೆ, ಅದ್ವಿತೀಯವಾದ ಅಂದ್ರೆ ಇದು ಬೇರೆ ಬೇರೆ ಅಲ್ಲ, ಒಂದೇ. ಈಗ ನಾವು ಹೆಚ್ಚಿನವರು ಏನು ಗ್ರಹಿಸ್ತಾನೆ ತಿಳಿದುಕೊಳ್ತಾರೆ, ಬ್ರಹ್ಮನ್ ಬೇರೆ, ಪರಮಾತ್ಮ ಬೇರೆ, ಭಗವಾನ್ ಬೇರೆ ಅಲ್ಲ, ಇದು ಒಂದೇ.
ಪರಮ ಸತ್ಯದ ಬೇರೆ ಬೇರೆ ಇದೆ. ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಅದು ಒಂದೇ. ಬ್ರಹ್ಮನ್, ಕೆಲವರು ಅದನ್ನ ಬ್ರಹ್ಮನ್ ಅಂತ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ, ಕೆಲವರು ಪರಮಾತ್ಮ ಅಂತ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ, ಕೆಲವರು ಭಗವಾನ್ ಅಂತ ಸಾಕ್ಷಾತ್ಕಾರ. ಈ ಭಗವಾನ್ ಸಾಕ್ಷಾತ್ಕಾರ ಎಂತ ಉಂಟು, ಅದು ಪರಿಪೂರ್ಣವಾದದ್ದು, ಅದು ಪೂರ್ಣ ಸಾಕ್ಷಾತ್ಕಾರ. ಭಗವಂತನ ಸಚಿತ್ ಆನಂದ, ಇದು ಭಗವಾನ್ ಸಾಕ್ಷಾತ್ಕಾರ. ನಂತರ ಸತ್ ಮತ್ತೆ ಚಿತ್ನ ಸಾಕ್ಷಾತ್ಕಾರ ಯಾವುದು, ಪರಮಾತ್ಮ ಸಾಕ್ಷಾತ್ಕಾರ. ಖಾಲಿ ಸತ್ ಸಾಕ್ಷಾತ್ಕಾರ ಬ್ರಹ್ಮನ್ ಸಾಕ್ಷಾತ್ಕಾರ. ಅದನ್ನ ಪ್ರಭುಪಾದರು ಈ ಭಾವಾರ್ಥದಲ್ಲಿ ತಿಳಿಸ್ತಾರೆ. ಓಕೆ, ಯಾರಾದ್ರೂ ಭಾವಾರ್ಥವನ್ನ ಓದಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಪರಾತ್ಪರ ಸತ್ಯವೇ ಕರ್ತೃ ಕರ್ಮ ಎರಡೂ ಆಗಿದೆ. ಅಲ್ಲಿ ಗುಣಾತ್ಮಕ ಭೇದವೂ ಇಲ್ಲ. ಆದ್ದರಿಂದ ನಿರ್ಗುಣ ಬ್ರಹ್ಮ ಪರಮಾತ್ಮ ಭಗವಂತ ಈ ಎಲ್ಲವೂ ಗುಣಾತ್ಮಕವಾಗಿ ಒಂದೇ, ಬೇರೆ ಅಲ್ಲ. ಆ ತತ್ವವನ್ನು ಉಪನಿಷತ್ ಪಂಥದವರು ನಿರಾಕಾರ ಬ್ರಹ್ಮ ಎಂದು, ಹಿರಣ್ಯ ಗರ್ಭರು ಅಥವಾ ಯೋಗಿಗಳು ಅಂತರ್ಯಾಮಿ ಪರಮಾತ್ಮನೆಂದು, ಭಕ್ತಿ ಪಂಥದವರು ಭಗವಂತನೆಂದು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಭಗವಂತ ಅಥವಾ ದೇವೋತ್ತಮ ಪುರುಷ ಎಂಬುದು ಪರಾತ್ಪರ ಸತ್ಯದ ಅಂತಿಮ ಸಿದ್ಧಾಂತ. ಪರಮಾತ್ಮ ಎಂಬುದು ಪರಮ ದೇವೋತ್ತಮ ಪುರುಷನ ಹಂಸಿಕ ಪ್ರಾತಿನಿಧ್ಯ. ನಿರಾಕಾರ ಬ್ರಹ್ಮ ಪರಮ ಪುರುಷನ ತೇಜ ಪುಂಜ, ಸೂರ್ಯದೇವನಿಗೆ ಕಿರಣಗಳಿದ್ದಂತೆ. ಈ ಎರಡು ಪಂಥಗಳ ಅಲ್ಪಜ್ಞರಾದ ಶಿಷ್ಯರು ಕೆಲವೊಮ್ಮೆ ತಮ್ಮದೇ ಸಿದ್ಧಾಂತವನ್ನು ಬೆಂಬಲಿಸಿ ವಾದ ಮಾಡುತ್ತಾರೆ. ಆದರೆ ಪರಾತ್ಪರ ಸತ್ಯದ ಪರಿಪೂರ್ಣ ದೃಷ್ಟಾರರು ಮೇಲಿನ ಮೂರು ಸ್ವರೂಪಗಳು ವಿವಿಧ ದೃಷ್ಟಿಕೋನಗಳಿಂದ ಕಂಡ ಒಂದೇ ಪರಾತ್ಪರ ಸತ್ಯದ ವಿವಿಧ ಯಥಾದೃಷ್ಟ ನೋಟ ಎಂದು ಸರಿಯಾಗಿ ತಿಳಿದಿದ್ದಾರೆ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ನೆಕ್ಸ್ಟ್ ಜ್ಯೋತಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಾಗವತದ ಮೊದಲ ಅಧ್ಯಯನದ ಮೊದಲ ಶ್ಲೋಕದಲ್ಲಿ ವಿವರಿಸಿದಂತೆ ಪರಸತ್ಯ ಸ್ವಯಂಪೂರ್ಣ ಜ್ಞಾನ ಮತ್ತು ಸಾಪೇಕ್ಷದಿಂದ ಉಂಟಾದ ಭ್ರಮೆಯಿಂದ ಮುಕ್ತವಾದದ್ದಾಗಿದೆ. ಈ ಸಾಪೇಕ್ಷ ಸಂಬಂಧದ ಜಗತ್ತಿನಲ್ಲಿ ಜ್ಞಾತೃವು ತಿಳಿಯುವವನು, ಜ್ಞೇಯದಿಂದ ತಿಳಿಯಬೇಕಾದ ವಸ್ತು ಬೇರೆ ಆಗಿರುವನು. ಆದರೆ ಪರತರ ಸತ್ಯದ ವಿಷಯದಲ್ಲಿ ಜ್ಞಾತೃ ಜ್ಞೇಯಗಳೆರಡೂ ಒಂದೇ ಆಗಿವೆ, ಅದೇ ಆಗಿವೆ. ಈ ಸಾಪೇಕ್ಷ ಜಗತ್ತಿನಲ್ಲಿ ಜ್ಞಾತೃವು ಚೈತನ್ಯ ಶಕ್ತಿ ಅಥವಾ ಪರಾಶಕ್ತಿಯಾಗಿದೆ, ಜ್ಞೇಯವು ಜಡವಸ್ತು ಅಥವಾ ಅಪರಾಶಕ್ತಿಯಾಗಿದೆ. ಆದ್ದರಿಂದ ಅಲ್ಲಿ ಶಕ್ತಿಯ ತಾರತಮ್ಯಗಳ ದ್ವಂದ್ವವಿದೆ. ಪರಾತ್ಪರ ಸಾಮ್ರಾಜ್ಯದಲ್ಲಾದರೂ ಜ್ಞಾತೃ ಜ್ಞೇಯಗಳೆರಡೂ ಒಂದೇ ಪರಾಶಕ್ತಿಯಾಗಿವೆ. ಪರಾಶಕ್ತಿ ಸಂಪನ್ನನಲ್ಲಿ ಮೂರು ಬಗೆಯ ಶಕ್ತಿಗಳಿವೆ. ಅಲ್ಲಿ ಶಕ್ತಿ ಸಂಪನ್ನನಿಗೂ ಶಕ್ತಿಗೂ ಅಂತರವಿಲ್ಲ, ಆದರೆ ಶಕ್ತಿಯ ಗುಣಗಳಲ್ಲಿ ಅಂತರವಿದೆ. ಪರಾತ್ಪರ ಸಾಮ್ರಾಜ್ಯ ಮತ್ತು ಜೀವಿಗಳು ಒಂದೇ ಪರಾಶಕ್ತಿಗೆ ಸೇರಿವೆ, ಆದರೆ ಐಹಿಕ ಜಗತ್ತು ಮಾತ್ರ ಅಪರಾಶಕ್ತಿಯಾಗಿದೆ. ಜೀವಿಯು ಅಪರಾಶಕ್ತಿಯ ಸಂಪರ್ಕದಿಂದಾಗಿ ತಾನು ಅಪರಾಶಕ್ತಿಗೆ ಸೇರಿದವನೆಂಬ ಭ್ರಮೆಯಲ್ಲಿದ್ದಾನೆ. ಆದ್ದರಿಂದ ಅವನಿಗೆ ಐಹಿಕ ಜಗತ್ತಿನ ಜೊತೆಗೆ ಸಂಬಂಧದ ಪ್ರಜ್ಞೆ ಉಂಟಾಗಿದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜ್ಞಾತೃ ಜ್ಞೇಯಗಳ ಮಧ್ಯೆ ಅಂತಹ ಭೇದ ಪ್ರಜ್ಞೆ ಇಲ್ಲ. ಆದ್ದರಿಂದ ಅಲ್ಲಿ ಎಲ್ಲವೂ ಒಂದೇ ಆಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಇಲ್ಲಿ ತಿಳಿಸಿದಂಥದ್ದು ಅದು ಒಂದೇ, ಬ್ರಹ್ಮನ್ ಪರಮಾತ್ಮ ಭಗವಾನ್. ಅದನ್ನ ಜನರಿಗೆ ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಹೇಗಂದ್ರೆ ಬ್ರಹ್ಮನ್ ಬೇರೆ, ಪರಮಾತ್ಮ ಬೇರೆ, ಭಗವಾನ್ ಬೇರೆ. ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಸೂತ ಗೋಸ್ವಾಮಿ ತಿಳಿಸ್ತಾ ಇದ್ದಾರೆ. ವದಂತಿ ತತ್ವವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಶಬ್ದತೆ. ಅದ್ವಯಂ, ದ್ವಯ ಅಲ್ಲ. ದ್ವಯ ಅಂದ್ರೆ ಎರಡು, ಅದ್ವಯ ಅಂದ್ರೆ ಒಂದೇ. ಓಕೆ, ಅದನ್ನ ನಾವು ಇಲ್ಲಿ ಉದಾಹರಣೆ ಪ್ರಭುಪಾದ ಭಗವದ್ಗೀತಾದಲ್ಲಿ ಈ ಉದಾಹರಣೆಯನ್ನ ಕೊಡ್ತಾರೆ. ನಾವು ಅದನ್ನ ಈಗ ಯಾರಾದ್ರೂ ಒಬ್ರು
ಒಂದು ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಗ್ರಹಿಸೋಣ. ಅವರು ಈ ಸೂರ್ಯನನ್ನ ನೋಡ್ಲೇ ಇಲ್ಲ. ಓಕೆ, ನಾವು ಅವರಿಗೆ ಈ ಸೂರ್ಯ ಕಿರಣವನ್ನ ತೋರಿಸ್ತಿದ್ರೆ ಅವ್ರು ಏನು ಗ್ರಹಿಸ್ತಾರೆ, ಓ ಇದೇ ಸೂರ್ಯ, ಈ ಕಿರಣ ಏನುಂಟು ಅದೇ ಸೂರ್ಯ. ಆಕ್ಚುಲಿ ಆ ಕಿರಣ ಸೂರ್ಯ ಅಲ್ಲ. ಓಕೆ, ಅದು ಸೂರ್ಯನ ಕಿರಣ. ಹಾಗಾಗಿ ಈ ಬ್ರಹ್ಮನನ್ನ ಈ ಹೋಲಿಕೆ ಮಾಡಿ ಪ್ರಭುಪಾದ ಇದನ್ನ ಉದಾಹರಣೆ ಕೊಟ್ಟು ನಮಗೆ ತಿಳಿಸ್ತಾರೆ. ಈ ಸೂರ್ಯ ಕಿರಣವನ್ನ ಅಂದ್ರೆ ಆ ಭಗವಂತನ ದೇಹದಿಂದ ಬರುವ ಕಾಂತಿ, ಅದನ್ನ ಬ್ರಹ್ಮನ್ ಅಂತ ಕರೀತಾರೆ. ಓಕೆ, ಅದೇ ನಾವು ಅದಕ್ಕೂ ಸ್ವಲ್ಪ ಇದು ನೋಡಿದ್ರೆ, ಓಕೆ, ಒಂದು ಕ್ಲೋಸ್ ಆಗಿ ನೋಡಿದ್ರೆ, ತುಂಬಾ ಹತ್ತಿರದಿಂದ ನೋಡಿದ್ರೆ ಒಂದು ಸರ್ಕಲ್ ಉಂಟು, ಒಂದು ವೃತ್ತಾಕಾರದ ಸರ್ಕಲ್ ಉಂಟು, ಅಲ್ಲಿಂದ ಆ ಬೆಳಕು ಬರುವುದು. ಅದನ್ನ ಪರಮಾತ್ಮಕ್ಕೆ ಹೋಲಿಕೆ ಮಾಡಿದ್ದಾರೆ. ಇನ್ನೂ ನಾವು ಹತ್ತಿರಕ್ಕೆ ಹೋದ್ರೆ ಈ ಸೂರ್ಯ, ಅಲ್ಲಿ ಸೂರ್ಯ ದೇವನಾದ ವಿವಸ್ವಾನ್ ಇದ್ದಾರೆ. ಓಕೆ, ವ್ಯಕ್ತಿ ಇವರೇ. ಓಕೆ, ಭಗವಾನ್. ಓಕೆ, ಇದನ್ನ ಉದಾಹರಣೆ ಕೊಟ್ಟು ತಿಳಿಸ್ತಾರೆ. ಕೆಲವರು ಆ ಸೂರ್ಯ ಕಿರಣವನ್ನ ನೋಡಿಯೇ ಇದು ಸೂರ್ಯ ಅಂತ ಗ್ರಹಿಸ್ತಾರೆ. ಈ ವೃತ್ತಾಕಾರನ ನೋಡಿ ಇದೇ ಸೂರ್ಯ ಇಲ್ಲ. ಸೂರ್ಯ ಗ್ರಹದಲ್ಲಿ ಸೂರ್ಯ ದೇವನಾದ ವಿವಸ್ವಾನ್ ಕುಳಿತಿದ್ದಾರೆ 7 ಕುದುರೆಯನ್ನ ಇದು ಮಾಡಿಕೊಂಡು. ಹಾಗಾಗಿ ಈ ಉದಾಹರಣೆಯನ್ನು ಕೊಟ್ಟು ಪ್ರಭುಪಾದರು ತಿಳಿಸ್ತಾರೆ. ಹಾಗಾಗಿ ಈ ಸೂರ್ಯ ದೇವನನ್ನ ತಿಳಿದುಕೊಂಡ್ರೆ ಅವರಿಗೆ ಸೂರ್ಯನ ಎಲ್ಲವೂ ಗೊತ್ತಾಯ್ತು. ಇದು ಸೂರ್ಯನ ಇದು ಅವರ ಕಿರಣ ಅಂತ. ಓಕೆ, ಒಂದು ಉದಾಹರಣೆ ಇದು. ನಂತರ ಇನ್ನೊಂದು ಉದಾಹರಣೆ ಒಂದು ರೈಲ್ನದು. ಓಕೆ, ಭಕ್ತಿ ಚಾರು ಮಹಾರಾಜ್ ಆ ಟೈಮಲ್ಲಿ ಈ ಉದಾಹರಣೆಯನ್ನು ಕೊಡ್ತಾ ಇದ್ರು. ಈಗ ನಾವು ಒಂದು ಗ್ರಾಮದಿಂದ ಒಂದು 3 ಹುಡುಗರನ್ನ ಕಳಿಸ್ತೇವೆ. ನೀವು ಅವರು ಇಷ್ಟರವರೆಗೆ ರೈಲನ್ನ ನೋಡ್ಲೇ ಇಲ್ಲ. ಓಕೆ, ನೋಡ್ಲೇ ಇಲ್ಲ, ರೈಲನ್ನ ಅವರು ನೋಡ್ಲೇ ಇಲ್ಲ. ಅಂತವರಿಗೆ 3 ಹುಡುಗರನ್ನ ಕಳಿಸ್ತೇವೆ, ABC. ಹಾಗಾಗಿ ಒಬ್ಬರು ಏನ್ ಮಾಡ್ತಾರೆ, ಲೈಟ್ ಅನ್ನ ಕಂಡೆ, ನಾನು ಟ್ರೈನ್ ಅನ್ನ ನೋಡಿದೆ ಅಂತ ಓಡಿಕೊಂಡು ಬರ್ತಾರೆ. ಲೈಟ್ ಅನ್ನ ನೋಡಿದ ತಕ್ಷಣ ರೈಲ್ ಅಂದ್ರೆ ಇದೆ, ಈ ಲೈಟ್ ಅಂತ ಗ್ರಹಿಸಿ ಅವ್ರು ಓಡಿಕೊಂಡು ಬಂದು ಮನೆಯಲ್ಲಿ ಹೇಳ್ತಾರೆ. ಓಕೆ, ಆ ವ್ಯಕ್ತಿ ಬ್ರಹ್ಮನ್ ಸಾಕ್ಷಾತ್ಕಾರ ಆಯ್ತು. ಅದ್ರಲ್ಲಿ ಲೈಟ್ ಉಂಟು. ಓಕೆ, ಇದೇ ರೈಲ್ ಅಂತ ಗ್ರಹಿಸಿ ಬರ್ತಾರೆ. ನಂತರ ಮತ್ತೊಂದು ವ್ಯಕ್ತಿ ಹೋಗ್ತಾರೆ, ಅವರು ಈ ತರ ನೋಡ್ತಾರೆ, ಲೈಟ್ ಉಂಟು, ಅದು ಹಾವಿನ ಹಾಗೆ ಉಂಟು ಅಂತ. ಅವನು ನೋಡಿ ನಾನು ರೈಲ್ ಅನ್ನ ನೋಡಿದೆ ಅಂತ ಓಡಿಕೊಂಡು ಬರ್ತಾರೆ. ಓಕೆ, 2ನೇ ವ್ಯಕ್ತಿ ಅವನು ಬಂದ, ಓಡಿಕೊಂಡು ಬಂದು ಇದ್ರಲ್ಲಿ ಲೈಟು ಉಂಟು, ನಂತರ ಇದು ಹಾವಿನ ತರ ಉಂಟು ಅಂತ. ಇದು ಪರಮಾತ್ಮ ಸಾಕ್ಷಾತ್ಕಾರ. ಇನ್ನು ಕೊನೆವರೆಗೆ ಇದ್ದ ವ್ಯಕ್ತಿ ರೈಲ್ ಅಂದ್ರೆ ಓಕೆ, ಇದ್ರಲ್ಲಿ ಲೈಟು ಉಂಟು, ಹಾವಿನ ತರ ಉಂಟು, ಇದರಲ್ಲಿ ಬೋಗಿಯಲ್ಲಿ ಜನರು ಇದ್ದಾರೆ, ಕಂಪಾರ್ಟ್ಮೆಂಟ್ ಉಂಟು, ಸೆಕೆಂಡ್ AC ಎಲ್ಲವನ್ನ ಅವನು ತುಂಬಾ. ಈಗ ನೋಡಿ, ಇದರಲ್ಲಿ 3ರಲ್ಲಿ ಯಾರಿಗೆ ಎಲ್ಲವೂ ಗೊತ್ತಾದದ್ದು ಆ ಕೊನೆಯಲ್ಲಿ ಬಂದ ವ್ಯಕ್ತಿ. ಹಾಗಾಗಿ ಈ ಭಗವಾನ್ ಸಾಕ್ಷಾತ್ಕಾರ ಹಾಗೆ ಭಗವಂತನ ಪೂರ್ಣ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳುವಂಥದ್ದು. ನಂತರ ಮತ್ತೊಂದು ಉದಾಹರಣೆ ಪ್ರಭುಪಾದರು ಇದರ ಧರ್ಮ ಎಂದರೇನು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಹೆಚ್ಚಾಗಿ ಅದರಲ್ಲಿ ಶ್ಲೋಕ ಬರೋದು ದೈವತ್ವ ಮತ್ತೆ ದೈವಿ ಸೇವೆ. ಓಕೆ, ಕನ್ನಡದಲ್ಲಿ ನೋಡಿ ಧರ್ಮ ಎಂದರೇನು. ಓಕೆ, ಹಾಗಾಗಿ ಅದರಲ್ಲಿ ತಿಳಿಸ್ತಾರೆ. ಈ 3 ಉದಾಹರಣೆಯನ್ನ ಕೊಡ್ತಾರೆ. ಈಗ ಒಂದು ನಾವು ಬೆಟ್ಟವನ್ನ ನೋಡಿ ದೂರದಿಂದ ನೋಡಿದ್ರೆ ನಮ್ಗೆ ಏನು ಕಾಣುವುದಿಲ್ಲ. ಓಕೆ, ದೂರದಿಂದ ಒಂದು ಬೆಟ್ಟ ಕಾಣುತ್ತೆ. ಓಕೆ, ಈ ತರ ಒಂದು ಬೆಟ್ಟ ಕಾಣುತ್ತೆ, ಇಲ್ಲೆಲ್ಲ ಬೆಟ್ಟವೇ ಕಾಣುತ್ತೆ, ನಮ್ಗೆ ಯಾವ್ದು ಮರ ಅಷ್ಟು ಸ್ಪಷ್ಟವಾಗಿ ಕಾಣುವುದಿಲ್ಲ. ಇನ್ನೂ ಸ್ವಲ್ಪ ಹತ್ರ ಹೋದ್ರೆ ಅಲ್ಲಿ ಮರ ಎಲ್ಲ ಉಂಟು. ಓಕೆ, ತುಂಬಾ ಮರ ಎಲ್ಲ ಉಂಟು. ಇನ್ನೂ ಸ್ವಲ್ಪ ಹತ್ತಿರ ಹೋದ್ರೆ ಆ ಮರದಲ್ಲಿ ಪಕ್ಷಿ ಎಲ್ಲ ಉಂಟು. ಓಕೆ, ಹಾಗಾಗಿ ನಾವು ಹತ್ತಿರ ಹೋದಾಗೆ ನಮಗೆ ಸ್ಪಷ್ಟತೆ ತುಂಬಾ ಸ್ಪಷ್ಟ ಆಗುತ್ತೆ. ಹಾಗಾಗಿ ಈ ಪರಮ ಸತ್ಯ ಬ್ರಹ್ಮನ್, ಪರಮಾತ್ಮ, ಭಗವಾನ್ ಎಂದು ತತ್ವಜ್ಞಾನಿಗಳು ತಿಳಿಯುತ್ತಾರೆ. ಹಾಗಾಗಿ ಈ ಭಗವನ್ ಸಾಕ್ಷಾತ್ಕಾರ ಮಾಡಿದವನಿಗೆ ಎಲ್ಲವೂ ಗೊತ್ತಾಯ್ತು. ಅವನಿಗೆ ಪರಮಾತ್ಮ ಸಾಕ್ಷಾತ್ಕಾರವಾಯ್ತು, ಬ್ರಹ್ಮನ್ ಸಾಕ್ಷಾತ್ಕಾರವಾಯ್ತು. ಹಾಗೆ ಅವರು ಒಬ್ಬರೇ, ಅದ್ವಯಂ, ದ್ವಯ ಅಲ್ಲ ಅದ್ವಯಂ. ವದಂತಿ ತತ್ತತ್ವವಿದ ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತಿ. ಭಗವಾನ್ ಸಾಕ್ಷಾತ್ಕಾರ ಯಾರಿಗಾಗಿದೆ ಎಲ್ಲ ನಾವು ಭಾವಾರ್ಥವನ್ನ ಇದ್ರ ತುಂಬಾ ಉಂಟು. ಇದು ಸ್ವಲ್ಪ ಇದಾಗುವಂಥದ್ದು ನಾಳೆ ನಾವು ಚರ್ಚೆ ಮಾಡುವ ಈ ಭಾವಾರ್ಥದ ಬಗ್ಗೆ. ಇವತ್ತು 1 ಮಾಲೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡಿ ಇವತ್ತಿನ ಕ್ಲಾಸ್ ಅನ್ನು ನಾವು ಮುಕ್ತಾಯ ಮಾಡುವ. ನಾನು ಜಪವನ್ನ ಶೇರ್ ಮಾಡ್ತೇನೆ. ಓಕೆ, ಭಕ್ತಿ ಮಾಡಿದವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಹಾಗಾಗಿ ಭಕ್ತಿ ಸುಲಭ. ಅದನ್ನ ಈ ನಂತರದ ನಾವು ಶ್ಲೋಕವನ್ನ ಜಸ್ಟ್ ಒಂದು ಸರಿ ನಾನು ತೋರಿಸ್ತೇನೆ, ಅನುವಾದವನ್ನ ತೋರಿಸ್ತೇನೆ, ಇದರಲ್ಲಿ ಸ್ಪಷ್ಟ ಆಗುತ್ತೆ. ಓಕೆ, ಯಾರು ಈ ಪರಸತ್ಯವನ್ನ ತಿಳಿದುಕೊಳ್ತಾರೆ ಅಂತ ಇಲ್ಲಿ ತಿಳಿಸ್ತಾರೆ.
ಭಾವಾರ್ಥವನ್ನ ನಾಳೆ ಚರ್ಚೆ ಮಾಡುವ. ತಚ್ರದ್ಧಾನ ಮುನಯೋ ಜ್ಞಾನ ವೈರಾಗ್ಯ ಯುಕ್ತಯ ಪಶ್ಯಂತ್ಯಾತ್ಮನಿ ಚಾತ್ಮಾನಂ ಭಕ್ತ್ಯಾ ಶ್ರುತಿ ಗ್ರಹೀತಯ. ಭಕ್ತಿ, ಓಕೆ, ಇಲ್ಲಿ ಸಹ ಬಂತು. ಈ ಭಕ್ತಿಯಲ್ಲಿ ನಿರತರಾದವರು, ಭಕ್ತ್ಯಾ ಶ್ರುತಿ ಗ್ರಹೀತಯ, ತೀವ್ರವಾದ ಜಿಜ್ಞಾಸೆಯುಳ್ಳ ಶಿಷ್ಯ ಅಥವಾ ಮುನಿ ಜ್ಞಾನ ವೈರಾಗ್ಯ ಸಂಪನ್ನನಾಗಿ ತಾನು ವೇದಾಂತ ಶ್ರುತಿಯಿಂದ ಕೇಳಿ ತಿಳಿದ ಪ್ರಕಾರ ಭಕ್ತಿಯುತ ಸೇವೆ ಸಲ್ಲಿಸುವ ಮೂಲಕ ಪರಸ್ಪರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವನು. ಓಕೆ, ವೇದಾಂತದಿಂದ ಶ್ರುತಿಯಿಂದ ಅಂದ್ರೆ ವೇದದಿಂದ ಕೇಳಿ. ಓಕೆ, ಯಾರು ತಿಳಿದುಕೊಳ್ತಾರೆ, ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ, ಅವ್ರು ಈ ಪರಸ್ಪರ ಸತ್ಯವನ್ನ ಸಾಕ್ಷಾತ್ಕರಿಸಿಕೊಳ್ಳುವರು. ಅದನ್ನೇ ಇಲ್ಲಿ ಭಕ್ತ್ಯಾ ಶ್ರುತಿ ಗ್ರಹಿತಯ, ಕೇಳಿ ತಿಳಿದುಕೊಳ್ಳುವುದರಿಂದ ಅವರು ಇದನ್ನ ತಿಳಿದುಕೊಳ್ಬಹುದು. ಅದನ್ನ ಇಲ್ಲಿ ಸೂತ ಗೋಸ್ವಾಮಿ ತಿಳಿಸ್ತಾರೆ. ನಾವು ಇದರ ಈ ವದನ